ನಮಸ್ಕಾರ ವೀಕ್ಷಕರೇ, ಅನ್ನದಾತ ಸುಖೀ ಭವ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಸಾಕಷ್ಟು ಮಂದಿ ಅನ್ನವನ್ನ ಸಭೆ ಸಮಾರಂಭಗಳಲ್ಲಿ ಬಿಸಾಕ್ತಾರೆ. ಸಾಕಷ್ಟು ವಿಷಯಗಳನ್ನು ನಾವು ಗಮನಿಸಬಹುದು. ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಅದೆಷ್ಟೋ ಅನ್ನ ಹಾಳಾಗ್ತಾ ಇರುತ್ತೆ, ವೇಸ್ಟ್ ಆಗ್ತಾ ಇರುತ್ತೆ, ಅಲ್ಲಲ್ಲಿ ಬಿಸಾಕುವಂಥದ್ದು, ಡಸ್ಟ್ಬಿನ್ನಲ್ಲಿ ತುಂಬಿ ತುಳುಕಾಡ್ತಾ ಇರುತ್ತೆ. ಆದರೆ ಯಾಕೆ ಈ ರೀತಿ ಬಿಸಾಡ್ತಾರೆ ಅನ್ನೋದು ಕೆಲವರ ವಾದ ಆಗಿತ್ತು. ಇನ್ನೊಬ್ಬರು ಅದರ ಗೋಜಿಗೆ ಹೋಗ್ತಾ ಇರಲಿಲ್ಲ. ಆದರೆ ಇದೀಗ 40 ಯುವಕರ ತಂಡವೊಂದು ಅನ್ನವನ್ನು ಸೇವ್ ಮಾಡುವ ದೃಷ್ಟಿಯಲ್ಲಿ ಜನರಿಗೆ ಉಪಯೋಗ ಆಗಲಿ, ಅವರಿಗೆ ಈ ಒಂದು ಹೊತ್ತಿನ ಊಟದಿಂದ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಇದೀಗ ಒಂದು ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು, ಅನ್ನದಾನವನ್ನ ಮಾಡ್ತಾ ಇರುವಂಥದ್ದು. ಇದರಿಂದ ಸಾಕಷ್ಟು ಬಡ ಜನರಿಗಾಗಿರ್ಬೋದು, ಒಂದು ಹೊತ್ತಿನ ಊಟಕ್ಕಾಗಿ ಪರಿತಪಿಸುವಂತಹ ಅದೆಷ್ಟೋ ಜನರಿಗೆ ಉಪಯೋಗ ಆಗ್ಲಿಕ್ಕೋಸ್ಕರ ಉಡುಪಿ ಹೆಲ್ಪ್ ಲೈನ್ ಮೂಲಕ ಇದೀಗ ಕಾರ್ಯರೂಪಕ್ಕೆ ಅವರು ತರ್ತಾ ಇರುವಂಥದ್ದು. ನೋಡೋಣ ಅವರು ಯಾವ ರೀತಿ ಇದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಇದು ಜನರಿಗೆ ಯೂಸ್ ಆಗುತ್ತೆ, ಸಭೆ ಸಮಾರಂಭಗಳಲ್ಲಿ ಯಾವ ಥರ ಅವರು ಕಲೆಕ್ಷನ್ ಮಾಡ್ತಾರೆ, ಅಂದರೆ ಅನ್ನವನ್ನ ಯಾವ ತರ ಕಲೆಕ್ಟ್ ಮಾಡಿ ಅದರ ಜನರಿಗೆ ಅದನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳಕ್ಕಿದೆ. ಅದಕ್ಕಿಂತ ಮುಂಚೆ 3 ಜನ ಗೆಸ್ಟ್ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಈ ಉಡುಪಿ ಹೆಲ್ಪ್ ಲೈನ್ ನ ಅಧ್ಯಕ್ಷರಾಗಿರುವಂತಹ ಮಹೇಶ್ ಪೂಜಾರಿ ಹುಡೆ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಈ ಒಂದು ಹೆಲ್ಪ್ ಲೈನ್ ನ ಕಾರ್ಯದರ್ಶಿಯಾಗಿರುವಂತಹ ರಫೀಕ್ ಕಲ್ಯಾಣ್ಪುರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ತರಹ ಸಂಘಟನಾ ಮತ್ತು ಮಾಧ್ಯಮ ಕಾರ್ಯದರ್ಶಿಯಾಗಿರುವಂತಹ ಸ್ಟೀವನ್ ಕುಲಾಸೋ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲೇದಾಗಿ ಅಧ್ಯಕ್ಷರಿಗೆ ನಾನು ಕೇಳ್ತಾ ಇದ್ದೀನಿ, ಇದು ಯಾವ ತರ ನಿಮಗೆ ಪ್ಲಾನ್ ಬಂತು ಮೊದಲಿಗೆ ಅಂತ, ಈ ತರ ಮಾಡಬೇಕು ಜನರಿಗೆ ಯೂಸ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ? ನಾವು ಮೊದಲಿಗೆ ಮೊನ್ನೆ ಕೇರಳ ಮತ್ತು ಕೊಡಗು ಆ ಸಮಸ್ಯೆ ನೋಡಿ, ಅಲ್ಲಿ ಊಟಕ್ಕೆ ತುಂಬ ಸಮಸ್ಯೆ ಇತ್ತು. ಅಲ್ಲೆಲ್ಲ ತುಂಬ ಹಣವಂತರು ಕೂಡ ಬೀದಿ ಬಿದ್ದಂಥ ಪರಿಸ್ಥಿತಿ ಆಯಿತು, ಊಟ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವೊಂದು ತಂಡವನ್ನು ರಚಿಸಿ ನಾವು ಈ ರೀತಿ ಮಾಡಿದರೆ ಹೇಗೆ ಅನ್ನುವಂಥದ್ದೊಂದು ಯೋಚನೆ ಮಾಡಿ ನಾವು ಮಾಡಿದ್ದು. ಅದರಲ್ಲಿ ಮೂಲ ನಾವು ಇವರು ಫಾದ್ ಮೂಳೂರು ಅಂತ ಅವರೀಗ ಹೊರದೇಶದಲ್ಲಿದ್ದಾರೆ. ಫಸ್ಟ್ ಅವರ ಹತ್ರ ನಾನು ಡಿಸ್ಕಸ್ ಮಾಡಿ ಮತ್ತೆ ತಂಡ ರಚನೆ ಮಾಡಿ ಇವರನ್ನೆಲ್ಲ ನಾನು ಕೇಳಿಕೊಂಡೆ. ಇವರೆಲ್ಲ ನಮ್ಮೊಟ್ಟಿಗೆ ಸೇರಿದ್ರು. ಓಕೆ ಸರ್, ಈಗ ನೀವು ಈ ಹೆಲ್ಪ್ ಲೈನ್ ಏನು ಉಡುಪಿ ಹೆಲ್ಪ್ ಲೈನ್ನ ಕಾರ್ಯದರ್ಶಿ ಆಗಿದ್ದೀರಾ. ಸೊ ನೀವು ಇದಕ್ಕೆ ಜಾಯಿನ್ ಆಗಬೇಕಾದ್ರೆ ಎಷ್ಟೋ ಜನ ಯೋಚನೆ ಮಾಡ್ತಾರೆ, ಒಂದು ಕೆಲಸಕ್ಕೆ ನಾವು ಕಾಲಿಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ನಾನು ಇದಕ್ಕೆ ಜಾಯಿನ್ ಆದರೆ ಒಳ್ಳೇದಾಗುತ್ತಾ. ಸೊ ನಿಮಗೆ ಯಾವ ಥರ ಇದಕ್ಕೆ ಜಾಯಿನ್ ಆದರೆ ಒಂದು ಸಮಾಜ ಸೇವೆ ಆಗುತ್ತೆ ಅಂತ ಅಂದ್ಕೊಂಡ್ರಿ ಅಂತ? ಅಂದರೆ ನಮ್ಮ ಈ ಉಡುಪಿ ಜಿಲ್ಲೆ ಒಳಗಡೆ ತುಂಬ ಜನರು ಹಸಿವಿನಿಂದ ಮಲಗುವವರಿದ್ದಾರೆ ಈ ಕಾಲದಲ್ಲಿ ಕೂಡ. ಮತ್ತು ನಾನು ಕೆಲವೊಂದು ಮದುವೆಗಳಿಗೆ ಹೋದಾಗ ಅಲ್ಲಿ ತುಂಬ ಅನ್ನವನ್ನೆಲ್ಲ ವೇಸ್ಟ್ ಆಗೋದನ್ನು ಗಮನಿಸ್ತಿದ್ದೆ. ಆವಾಗ ಇಂಥದ್ದೊಂದು ಆಲೋಚನೆ ಇತ್ತು. ಬಟ್ ಒಬ್ಬೊಬ್ಬರಿಂದ ಆಗುವ ಕೆಲಸ ಅಲ್ಲ ಇದು, ತುಂಬ ಕಷ್ಟ. ಅಂದರೆ ಒಂದು ಕಡೆ ಅನ್ನ ವೇಸ್ಟ್ ಮಾಡುವವರಿದ್ದಾರೆ, ಒಂದು ಕಡೆ ಅನ್ನವೇ ಇಲ್ಲದೆ ಮಲಗುವವರಿದ್ದಾರೆ. ಅಂಥದ್ದೆಲ್ಲ ಇರುವಾಗ ಈ ಕೇರಳ ಮತ್ತು ಕೊಡಗಿನಲ್ಲಿ ಇಂಥ ಪ್ರವಾಹ ಎಲ್ಲ ಬರುವಾಗ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ನಾವು ಥಿಂಕ್ ಮಾಡಿದೆವು. ನಮ್ಮ ಉಡುಪಿ ಒಳಗಡೆ ಕೂಡ ಇಂಥ ಜನರು ಇದ್ದಾರೆ, ಅವರಿಗೆ ಏನಾದರೂ ಮಾಡಬೇಕಂತ. ಅಷ್ಟೊತ್ತಿಗೆ ಇವರು ಕಾಲ್ ಮಾಡಿದರು ಒಂದು ಕಡೆ ಸೇರುವ ಅಂತ. ಹಾಗೆ ಫಾದ್ ಮೂಲೂರಿನವರು ಇದಕ್ಕೆ ಪ್ರೋತ್ಸಾಹವನ್ನು ನೀಡಿದರು ಮೊದಲು. ಹಾಗೆ ಇಂಥದ್ದೆಲ್ಲ ನೋಡಿ ನಾವು ಒಟ್ಟಿಗೆ ಡಿಸ್ಕಸ್ ಮಾಡಿ ಇದು ಮಾಡಿದ್ದೀವಿ. ಓಕೆ ಸರ್, ಇವಾಗ ನೀವು ಮಾಧ್ಯಮ ಕಾರ್ಯದರ್ಶಿ ಆಗಿದ್ದೀರಾ. ಸೊ ಪಬ್ಲಿಸಿಟಿ ಬೇಕೇ ಬೇಕು, ಯಾಕಂದರೆ ಜನರಿಗೆ ಗೊತ್ತಾಗಬೇಕಂದ್ರೆ ಪಬ್ಲಿಸಿಟಿ ಸಿಗಲೇಬೇಕು, ಇಲ್ಲಾಂದರೆ ಗೊತ್ತಿರೋದಿಲ್ಲ. ಎಷ್ಟೋ ಜನರು ಅಂದ್ಕೊಂಡಿರ್ತಾರೆ ನಮ್ಮ ಮನೇಲಿ ಅನ್ನ ವೇಸ್ಟ್ ಆಗಿದೆ, ನಾನು ಏನು ಮಾಡಲಿ, ಏನೋ ಒಂದು ಫಂಕ್ಷನ್ ಇಟ್ಕೊಂಡಿರ್ತಾರೆ, ಅನ್ನ ಉಳಿದಿರುತ್ತೆ, ಬಿಸಾಕಕ್ಕೂ ಮನ್ಸು ಬರಲ್ಲ, ಆ ಕಡೆ ಇಟ್ಕೊಂಡ್ರೆ ಅದು ಆಗೋದು ಇಲ್ಲ. ಸೊ ಮನಸ್ಸಿರುತ್ತೆ, ಆದರೆ ಅದಕ್ಕೆ ದಾರಿಗಳು ಅವರಿಗೆ ಗೊತ್ತಿರಲ್ಲ. ಸೊ ಇದನ್ನು ಯಾವ ರೀತಿ ನೀವು ಅವೇರ್ನೆಸ್ ಕೊಡಲಿಕ್ಕೆ ಮುಂದಾಗಿದ್ದೀರಾ ಅನ್ನುವಂಥದ್ದು? ಕೆಲವು ದಿನಗಳ ಹಿಂದೆ ಅಷ್ಟೇ ಈ ಸ್ಥಾಪನೆ ಆಗಿತ್ತು. ಸ್ಥಾಪನೆ ಆಗೋ ಯಾವುದೇ ಕನಸಿರಲಿಲ್ಲ. ಅದೇ ಒಂದು ಕನಸಂತಿತ್ತು, ಉಳಿದಂಥ ಆಹಾರವನ್ನು ನಾವು ಬಡವರಿಗೆ ತಲುಪಿಸಬೇಕು. ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಆಶ್ರಮಗಳಿವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಪರಿಸರದಲ್ಲಿ ಉಡುಪಿ ನಗರದೊಳಗೆ ತುಂಬಾನೇ ಆಶ್ರಮ ಇದೆ. ಅಲ್ಲಿಗೆ ತಲುಪಿಸಬೇಕೆಂಬ ಕನಸನ್ನು ಮಹೇಶ್ ಹುಡೆ ಅವರು ವ್ಯಕ್ತಪಡಿಸಿದರು. ಅದರ ಬಳಿಕ ಒಬ್ಬೊಬ್ಬರನ್ನು ಜಾಯಿನ್ ಮಾಡ್ತಾ ಇರೋ ನನ್ನನ್ನು ಸಂಪರ್ಕಿಸಿದಾಗ ನಾನು ಹೇಳಿದ ನಾನು ಖಂಡಿತವಾಗಿ ಜಾಯಿನ್ ಆಗ್ತೇನೆ ಅಂತ. ಅದರ ಬಳಿಕ ಒಂದು ತಂಡ ಮಾಡಿದೆವು. ಆ ತಂಡ ಮಾಡಿ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಿರುವಾಗ ಬಹಳಷ್ಟು ಮಾಧ್ಯಮಗಳು, ನಾವು ಮಾಧ್ಯಮ ಬಳಿ ಹೋಗೋದಕ್ಕಿಂತ ಮಾಧ್ಯಮಗಳೇ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿರುವಾಗ ಮಾಧ್ಯಮಗಳೇ ನಮ್ಮ ಬಳಿಗೆ ಬಂದು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು, ಅದರಲ್ಲೂ ಕೇವಲ ನಮ್ಮ ಉಡುಪಿಯ ಮಾಧ್ಯಮ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದ ಮಾಧ್ಯಮದಲ್ಲಿ ಕೂಡ ಇದರ ಬಗ್ಗೆ ಸುದ್ದಿಯಾಗಿ ಅವರು ಕೂಡ ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಮ್ಮೊಂದಿಗೆ ಇಂತಹ ಪ್ರಚಾರ ನಾವು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲದೆ ಎಲ್ಲ ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿದೆ. ಕೆಲವೊಂದು ವಾರಪತ್ರಿಕೆಯಲ್ಲಿ, ಮತ್ತೊಂದು ದಿನಪತ್ರಿಕೆಯಲ್ಲಿ, ಟಿವಿ ಮಾಧ್ಯಮಗಳು ಕೂಡ ಬಂದಿದ್ರಿಂದ
ಬಹಳಷ್ಟು ಮಂದಿ ಈಗ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮವಾಗಿರ್ಲಿ ಅಲ್ಲಿ ಊಟ ಉಳಿದ ಕೂಡಲೇ ನಮ್ಗೆ ಸಂಪರ್ಕಿಸ್ತಾರೆ. ಸೊ ನಮ್ಗೆ ಕೂಡ ನಾವು ಆ ಟೈಮಲ್ಲಿ ನಾವು ಬಿಸಿ ಇದ್ರು ಕೂಡ ಈ ಊಟ ನಾವು ಕೊಡೋದಿದ್ರು ಅಲ್ಲದಿದ್ರು ಕೂಡ ಅದರ ಹಿಂದೆ ನಿಂತು ಬಡವರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ತೃಪ್ತಿ ಆಗ್ತದೆ, ಯಾಕಂದ್ರೆ ನಾವು ಕೂಡ ಕಷ್ಟದಿಂದಲೇ ಬಂದವರು, ಕಷ್ಟದ ಸ್ಥಿತಿಯಿಂದಲೇ ಬಂದವರು. ಸೊ ನಾವು ಕೂಡ ಒಂದೊಂದ್ಸರಿ ಊಟ ಮಾಡುವ ಕಷ್ಟಪಡ್ತಿದ್ದೆವು, ಹಾಗಂತ ಯಾವ್ದು ಕೂಡ ಊಟ ಮಾಡದೆ ಮಲಗಲಿಲ್ಲ ನಾವು. ಅದು ಕೂಡ ಕಷ್ಟ ಏನಂತ ನಮ್ಗೆ ಗೊತ್ತಿತ್ತು. ಈಗ ನಮ್ಗೆ ಸ್ವಲ್ಪ ಸಮಾಧಾನ ಆಗ್ತದೆ, ಬಡವರಿಗೆ ನಾವು ಊಟವನ್ನು ತಲುಪಿಸಿದ್ದೇವೆ ಅಂತ. ಓಕೆ ಸರ್, ಈಗ ನೀವು ಹೇಳಿದ್ರಿ ಸಾಕಷ್ಟು ರಾಷ್ಟ್ರೀಯ ವಾಹಿನಿಗಳಲ್ಲೂ ಕೂಡ ಇದು ಪಬ್ಲಿಷ್ ಆಗಿದೆ ಅನ್ನುವಂಥದ್ದು. ಸೊ ಈಗ ಏನಂದ್ರೆ ಜನರಿಗೆ ಕೆಲವೊಂದು ಜನರಿಗೆ ಎಷ್ಟೇ ಅದನ್ನು ಪಬ್ಲಿಸಿಟಿ ಕೊಟ್ಟರು ಗೊತ್ತಾಗೋದಿಲ್ಲ. ಸೊ ಇದು ಬಿಟ್ಟು ಯಾವ ಥರ ಬೇರೆ ಜನರಿಗೆ ಗೊತ್ತಾಗುವಾಗ, ಯಾಕಂದರೆ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಫಂಕ್ಷನ್ಗಳು ವರ್ಷಪೂರ್ತಿ ನಡೀತಾ ಇರುತ್ತೆ, ಖಂಡಿತವಾಗಿ ಉಳಿಯುತ್ತೆ. ಯಾಕಂದರೆ ಪ್ರತಿ ಫಂಕ್ಷನಲ್ಲೂ ಇಷ್ಟಿಷ್ಟು ಉಳಿಯುವಂಥದ್ದು ಅದು ಮಾಮೂಲಿ, ಯಾಕಂದರೆ ಕಡಿಮೆ ಅಂತೂ ಮಾಡಲ್ಲ ಫಂಕ್ಷನ್ಗಳಲ್ಲಿ, ಜಾಸ್ತಿಯೇ ಮಾಡಿ ಹಾಕ್ತಾರೆ. ಸೊ ಅಂಥದ್ದು ಗೊತ್ತಾಗಬೇಕಾದ್ರೆ ಇನ್ನೂ ಕೂಡ ಸಾಕಷ್ಟು ರೀತಿಯಲ್ಲಿ ಗೊತ್ತಾಗಬೇಕು ಜನರಿಗೆ, ಈ ಥರ ಪಬ್ಲಿಸಿಟಿ ಸಿಗಬೇಕು ಅಂತ. ಸೊ ಅದಕ್ಕೇನಾದರೂ ಇನ್ನಷ್ಟು ಅದು ಜನರಿಗೆ ಗೊತ್ತಾಗ್ಲಿಕ್ಕೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗೆ? ನಮ್ಮ ಸಂಸ್ಥೆ ಈಗಾಗಲೇ ಅಧಿಕೃತವಾಗಿ ಉದ್ಘಾಟನೆಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಅಂದರೆ ನಾಡ್ದು 11ನೇ ತಾರೀಕಿನಂದು ಉಡುಪಿಯ ಒಂದು ಸಭಾಂಗಣದಲ್ಲಿ ಪ್ರಮುಖ ದಾನಿಗಳು ಮತ್ತೆ ಉದ್ಯಮಿಗಳ ಸಮ್ಮುಖದಲ್ಲಿ ಮತ್ತೆ ವಿಶೇಷವಾಗಿ ಸಮಾಜ ಸೇವಕರ ಉಪಸ್ಥಿತಿಯಲ್ಲಿ ಮತ್ತು ಕಾರ್ಯಕ್ರಮಗಳಿಗೆ ಊಟದ ವ್ಯವಸ್ಥೆ ಮಾಡುವರು, ಅಂದ್ರೆ ವಿಶೇಷವಾಗಿ ಕ್ಯಾಟರಿಂಗ್ ಸಂಸ್ಥೆಯವರು, ಅದು ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ಹಿಂದೂಗಳ ಇರಲಿ, ಯಾವುದೇ ಧರ್ಮದ ಕ್ಯಾಟರಿಂಗ್ ನ ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ ಈ ಉದ್ಘಾಟನಾ ಸಮಾರಂಭ ಮಾಡ್ತಾ ಇದ್ದೇವೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಅಮರೇಶನಯ್ಯರವರು ಪ್ರಾಸ್ತಾವಿಕವಾಗಿ ಎಲ್ಲಾ ವಿಚಾರಗಳನ್ನು ಅಲ್ಲಿಯ ಕಾರ್ಯಕ್ರಮದಲ್ಲಿ ಮನದಟ್ಟು ಮಾಡಿ ಎಲ್ಲರಿಗೂ ಕೂಡ ತಲುಪಿಸುವಂತ ವ್ಯವಸ್ಥೆ ಮಾಡ್ತೇವೆ. ಈಗ ಕೇವಲ ನಾವು 40 ಮಂದಿ ಮಾತ್ರ ಇದ್ದೇವೆ, ಇದರಲ್ಲಿ ಒಂದೇ ಜಾತಿಯವರಂತ ಇಲ್ಲ, ಎಲ್ಲ ಧರ್ಮದವರು ಸಮಾನ ಮನಸ್ಕರು. ಯಾವ ಹಂತದಲ್ಲಿಯೂ ಕೂಡ ನೀನು ಅಲ್ಲಿಗೆ ಹೋಗಿ ಹೇಳುವಾಗ ನಾನು ಹೋಗುದಿಲ್ಲ ಅಂತ ವಿಚಾರದಲ್ಲಿ ಯಾರೂ ಇಲ್ಲ. ಯಾವತ್ತಾದ್ರೂ ಕೂಡ ಒಮ್ಮೆ ನಾವು ಮೂಡುಬಳ್ಳಿಯಲ್ಲಿ ಒಂದು ಫಂಕ್ಷನ್ ಆಯಿತು, ಅಲ್ಲಿ ಊಟ ಉಳಿದಾಗ ಬ್ರಹ್ಮವರದಿಂದವರು ನಮ್ಮ ಮೆಂಬರ್ಗಳು ಬ್ರಹ್ಮವರದಿಂದ ಕೂಡ ಬಂದು ಇಲ್ಲಿಂದ ಊಟವನ್ನು ಬೇರೆ ಕಡೆ ತಲುಪಿಸುವ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಂತಹ 40ರಿಂದ ನಾವೀಗ 400 ಜನರ ಯೋಜನೆ ಮಾಡಿದ್ದೇವೆ. 400 ಜನರ ಸದಸ್ಯರನ್ನು ಇಡೀ ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆಗಳಿಗೆ ಸೇರಿಸಿ ಬೇರೆ ಬೇರೆ ವಿಭಾಗ ಮಾಡಿ ಆ ವಿಭಾಗದ ಮೂಲಕ ಬಹಳಷ್ಟು ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಲಿಕ್ಕೆ ನಾವು ಯೋಜನೆ ಹಮ್ಮಿಕೊಂಡಿದ್ದೇವೆ. ಓಕೆ, ಮಹೇಶ್ ಅವರು ಹೇಳಿದಾಗೆ ನಾವು ಗಮನಿಸಬಹುದು, ಯಾವುದೇ ಜಾತಿ ಧರ್ಮವನ್ನ ಇಲ್ಲಿ ಮುಂದಿಟ್ಕೊಂಡು ನಾವು ಮಾಡ್ತಾ ಇಲ್ಲ, ಸಮಾಜಕ್ಕೆ ಒಳ್ಳೆಯದಾಗ್ಲಿ ಎಂಬ ನಿಟ್ಟಿನಲ್ಲಿ ಮಾಡ್ತಾ ಇದ್ವಿ. ನಾವು ಇಲ್ಲೇ ಗಮನಿಸಬಹುದು, ನೀವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ 3 ಜನ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದೀರಾ. ಸೊ ಇಲ್ಲೇ ಗೊತ್ತಾಗುತ್ತೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು. ಸರ್, ಈಗಾಗಲೇ ಅದು ಅಂದ್ರೆ ಅಧಿಕೃತವಾಗಿ ಇಲ್ಲಿ ತನಕ ಆಗಿಲ್ಲ, ಅದಕ್ಕೆ ಸಂಸ್ಥೆ ಸ್ಥಾಪನೆ ಆಗಿಲ್ಲ ಅಂತ. ಹಾಗಿದ್ರೆ ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಈ ಒಂದು ಥಾಟ್ಸ್ ಇರುತ್ತಲ್ಲ, ಸಡನ್ ಆಗಿ ಬಂದ್ಬಿಡುತ್ತೆ, ಅದನ್ನ ಜಾರಿಗೆ ತಂದಿರುವಂಥದ್ದು. ಈಗ ಸಂಸ್ಥೆ ಇಲ್ಲದೆ ನೀವಾಗೆ ಜಾಯಿಂಟ್ ಆಗಿ ಮಾಡ್ಕೊಂಡಿರುವಂತಹ ಒಂದು ಕೆಲಸ, ಅದು ಯಾವಾಗ ಆರಂಭವಾಯಿತು ಅಂದ್ರೆ ದಿನಾಂಕ ಇರ್ಬೋದು, ಈ ದಿನದಿಂದ ನಾವು ಆರಂಭ ಮಾಡಿದ್ವಿ, ಮೊದಲಿಗೆ ನೀವು ಎಲ್ಲಿಗೆ ಫಸ್ಟ್ ಅನ್ನದಾನ ಮಾಡಿರುವಂಥದ್ದು ಅಂತೇಳಿ? ಯಾಕಂದ್ರೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲ ಅಂತೀವಿ, ಅದು ನಾವು ಪರೋಕ್ಷವಾಗಿ ಕೂಡ ಮಾಡುವಂಥದ್ದು ಒಂದು ಕೂಡ ಕೆಲಸ ಇದೆ. ಸೊ ಆ ನಿಟ್ಟಿನಲ್ಲಿ 23 ತಾರೀಕು ಆಗಸ್ಟ್ 23ನೇ ತಾರೀಕಿನಂದು ನಾವು ಈ ಕಾರ್ಯಕ್ರಮಕ್ಕೆ ಇದು ವಾಟ್ಸಪ್ ಗ್ರೂಪ್ ಅನ್ನು ನಾವು ಓಪನ್ ಮಾಡಿತ್ತು. ಪ್ರಥಮವಾಗಿ ನಾವು ದೀಕ್ಷಿತ್ ಮೂಡುಬೆಳ್ಳೆ ಅವರು 18ನೇ ತಾರೀಕಿಗೆ ಸಂಜೆ ಕಾಲ್ ಮಾಡಿದ್ರು. ಸಂಜೆ ಕಾಲ್ ಮಾಡಿದ ಸಂದರ್ಭದಲ್ಲಿ ನಮ್ಮವರು, ನಾನು ಹೋಗಲಿಲ್ಲ, ನಮ್ಮವರು ರಫೀಕ್ ಕಲ್ಯಾಣಪುರ ಮತ್ತು ನವಾಜ್ ಇವರೆಲ್ಲ ಹೋಗಿ ಅಲ್ಲಿಂದ ಊಟ ತಂದು ನಾವು ಅದನ್ನು ಬಡ ಜನರಿಗೆ ರಾಜೀವ್ ನಗರದ ಕೊಲೋನಿಗೆ ನಾವು ಕೊಟ್ಟಿದ್ದೇವೆ. ಅದನ್ನು ಪ್ರಥಮವಾಗಿ ಈಗ ಸುಮಾರು 1,500 ಜನರವರೆಗೆ ನಾವು ಊಟವನ್ನು ಎಲ್ಲ ಕಡೆಯಿಂದ ನಾವು ತಂದು ತಲುಪಿಸಿಕೊಟ್ಟಿದ್ದೇವೆ. ಸೊ ನಿಮಗೆ ರೆಸ್ಪಾನ್ಸ್ ಹೇಗಿರ್ತಿತ್ತು ಸರ್? ಇವಾಗ ಕೆಲವರು ಫಂಕ್ಷನ್ಗೆ ಅಲೌ ಮಾಡಲ್ಲ, ಈ ಥರ ಬರಬೇಡಿಯಪ್ಪ ನೀವು ಸುಮ್ಮನೆ ದೂರ ಉಳ್ಕೊಳ್ಳಿ ಅಂತಾನೆ ಅಂತಾರೆ, ಯಾರು ಅಲೌ ಮಾಡಲ್ಲ. ಸೊ ನೀವು ಹೋದಂಥ ಕಡೆ ರಿಯಾಕ್ಷನ್ ಯಾವ ಥರ ಇರ್ತಿತ್ತು? ಅಂದರೆ ಫಂಕ್ಷನ್ಗಳಲ್ಲಿ ಇವಾಗ ಅನ್ನ ಉಳಿದಿರೋದು ತರಬೇಕಲ್ವಾ? ಸೊ ಆ ನಿಟ್ಟಿನಲ್ಲಿ ನಾವು ಇದೊಂದು ಪೋಸ್ಟರನ್ನು ರೆಡಿ ಮಾಡಿ ಫೇಸ್ಬುಕ್ಕಿಗೆ ಹಾಕಿದಾಗಲಿಂದನೇ ನಮಗೆ ಕಾಲ್ಗಾರ್ ಬರಲಿಕ್ಕೆ ಶುರು ಆಯಿತು, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ರಿ ಹಾಗೆ ಹೀಗೆ ಅಂತ. ಮತ್ತು ನಾವು ಯಾವುದೇ ಫಂಕ್ಷನ್ ಮಾಡುವವರ ಮನೆಗೆ ನಾವು ಹೋಗಲಿಲ್ಲ, ಅವರಾಗಿಯೇ ನಮ್ಮನ್ನು ಸಂಪರ್ಕಿಸಿದರು. ಮೊದಲು ಸ್ವಲ್ಪ ಕಷ್ಟ ಆಗ್ತಿತ್ತು, ಈಗ ಅದನ್ನು ಸೆಟ್ಟಾಗಿದ್ದೇವೆ ಅದಕ್ಕೆ. ಇನ್ನು ಮುಂದೆ ಅದಕ್ಕೆ ವಾಹನದ ವ್ಯವಸ್ಥೆ ಎಲ್ಲ ಮಾಡಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಓಕೆ ಸರ್, ಈಗ ಅವರು ಹೇಳಿದ್ರು ಫಸ್ಟಿಗೆ ನಮಗೆ ಕಷ್ಟ ಆಗ್ತಾ ಇತ್ತು, ಇವಾಗ ಅವರಾಗೆ ಕಾಲ್ ಮಾಡ್ತಿದ್ದಾರೆ ಅಂತ. ಆ ಮೊದಲ ಸಂದರ್ಭ ಹೇಗಿರ್ತಾ ಇತ್ತು? ಅಂದರೆ ಫಸ್ಟಿಗೆ ನೀವೀಗ ಹೆಲ್ಪ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರಾ, ಅದಕ್ಕೆ ದಾರಿಗಳಿರಲ್ಲ. ಈಗ ಸಡನ್ ಆಗಿ ಹೋಗಿ ಹೇಗೆ ಕೇಳುವಂಥದ್ದು? ಹೋದ ತಕ್ಷಣ ಕೊಡ್ತಾರಾ? ಅಥವಾ ನಾವು ನಿಜವಾಗಿ ಸಹಾಯ ಮಾಡಲಿಕ್ಕೆ ಬಂದವರಂತ ಅನ್ಕೊಂಡು ಎಷ್ಟೋ ಜನ ಇವಾಗಿನ ಕಾಲದಲ್ಲಿ ಯಾರನ್ನೂ ನಂಬಲ್ಲ. ಸೊ ಆ ನಿಟ್ಟಿನಲ್ಲಿ ನೀವು ನಿಜವಾಗಿ ಅದಕ್ಕೆ ಬಂದಿರುವಂಥದ್ದು ಅಷ್ಟೇ, ಅಂತಹ 100 ಪ್ರಶ್ನೆಗಳಿರುತ್ತೆ, ಅದನ್ನು ಯಾವ ಥರ ಎದುರಿಸಿದ್ದೀರಿ ಅನ್ನುವಂಥದ್ದು?
ನಾನು ಈಗ ನನ್ನ ವೈಯಕ್ತಿಕವಾಗಿ ಹೇಳುವುದಾದ್ರೆ ಇಂಥ ಕೆಲಸಗಳು ನಾವು ನನ್ನ ಬೇರೆ ಒಂದು ಸಂಘಟನೆ ಮೂಲಕ ನಾವು ಉದ್ಯೋಗದಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲಿ ಒಂದು ಕಾನ್ವೆಂಟ್ ಇದೆ. ಆ ಕಾನ್ವೆಂಟ್ ನಲ್ಲಿ ಹೆಚ್ಚು ಕಮ್ಮಿ 50 ಮಕ್ಕಳಿದ್ದಾರೆ. ಸೊ 50 ಮಕ್ಕಳಿಗೆ ನಾವು ತುಂಬಾ ಸರಿಯಲ್ಲಿ ಊಟದ ವ್ಯವಸ್ಥೆಯನ್ನು ದಾನಿಗಳ ಮುಖಾಂತರ ಮಾಡ್ತೇವೆ. ಉಳಿದ ಊಟವನ್ನು ಕೊಡೋದಕ್ಕಿಂತ ಜಾಸ್ತಿಯಾಗಿ ದಾನಿಗಳ ಮುಖಾಂತರ ಅವರ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಂಡಿದ್ರಿಂದ ಅದು ನಮ್ಗೆ ಇಲ್ಲಿ ಸ್ವಲ್ಪ ಉಪಯೋಗಿಸಿ ಸುಲಭವಾಯಿತು. ನಮ್ಗೆ ಯಾವ ರೀತಿ ಮುನ್ನ ಹೋಗ್ಬೇಕಾಯ್ತು. ಅದರ ಮುಖಾಂತರವಾಗಿ ನಂಗೆ ಮಹೇಶ್ ಅವರ ಬಗ್ಗೆ ಅಷ್ಟೇನು ಪರಿಚಯ ಇರಲಿಲ್ಲ. ಸೋಷಿಯಲ್ ಮೀಡಿಯಾವನ್ನು ಬಹಳಷ್ಟು ಮಂದಿ ಕೆಟ್ಟದಾಗಿ ಉಪಯೋಗಿಸ್ತಾರೆ. ಅದಕ್ಕಿಂತ ಒಂದು ಪಟ್ಟು ಮೇಲ್ ಅಂತ ಹೇಳ್ಬೋದು ಇವರು ಮಹೇಶ್ ರವರು. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವಿಚಾರ, ರಕ್ತದಾನ ವಿಚಾರವಾಗಿರಲಿ, ಯಾವುದೇ ವಿಚಾರವನ್ನು ಕೂಡ ಸೋಷಿಯಲ್ ಮಾಧ್ಯಮದಲ್ಲಿ ಹಾಕಿದ್ರ ಮೂಲಕವಾಗಿ ಅವರದ್ದೇ ಆದ ಒಂದು ಅಭಿಮಾನ ತಂಡವನ್ನು ಕಟ್ಟಿದ್ದಾರೆ. ಅವರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ಕೂಡ ಅದರ ಬದಲಾಗಿ ಅವರು ಸಮಾಜ ಸೇವೆಯನ್ನು ಮಾಡುವ ಮೂಲಕ ಇಂಥದ್ದೊಂದು ತಂಡ ಕಟ್ಟಿದ ಬಳಿಕ ಸೋಷಿಯಲ್ ಮಾಧ್ಯಮಗಳಲ್ಲಿ, ವಿಶೇಷವಾಗಿ ಸೋಷಿಯಲ್ ಮಾಧ್ಯಮದ ಮೂಲಕ ಒಂದು ಸರ್ಕಾರ ಬದಲಾಗುತ್ತದೆ. ಅದೇ ನಿಟ್ಟಿನಲ್ಲಿ ಅದೇ ದೃಷ್ಟಿಯಲ್ಲಿ ಇಟ್ಕೊಂಡು ಇವರು ರಫೀಕ್ ಇರ್ಬೋದು, ಮತ್ತೆ ಫಹದ್ ಅಂತ ಇದ್ದಾರೆ, ಮತ್ತೆ ಖಲೀಲ್ ಅಂತ ಇದ್ದಾರೆ, ಅನಿತಾರ್ ಅವರಿದ್ದಾರೆ, ಮತ್ತೆ ವಿಶೇಷವಾಗಿ ಮಹೇಶ್ ಎಲ್ಲ ಪೋಸ್ಟ್ಗಳನ್ನು ಹಾಕಿ ಬೇರೆ ಬೇರೆ ಕಡೆಗೆ ಹಾಕೋದ್ರ ಮೂಲಕ ಬಹಳಷ್ಟು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ನಾವೇ 4 ಗ್ರೂಪ್ ಇದೆ. ಮತ್ತೆ ನಮ್ಮ ಬೇರೆ ಬೇರೆ ಗ್ರೂಪ್ಗಳಲ್ಲಿ ನಾವು ಹಾಕಿದ ಬಳಿಕ ಅದು ಬೇರೆಯವರಿಗೆ ತಲುಪಿ ಅಲ್ಲಿ ಊಟ ಉಳಿದ ಕೂಡಲೇ ನಮಗೆ ಸಂಪರ್ಕ ಮಾಡ್ತಿತ್ತು. ಆಗ ಒಂದು ಕಡೆ ನಮಗೆ ಕೆಲವು ಸರಿ ರಾತ್ರಿ ಎಲ್ಲ ಕಾಲ್ ಸ್ವಲ್ಪ ಕಷ್ಟವಾಗ್ತಿತ್ತು. ಆದ್ರೂ ಕೂಡ ನಾವು ಜವಾಬ್ದಾರಿ ತಗೊಳ್ಳಬೇಕು, ಹಿಂದೆ ಸರಿಬಾರ್ದು. ನನಗೆ ಸಾಧ್ಯವಾಗದಿದ್ರು ಕೂಡ ಬೇರೆಯವರಲ್ಲಿ ಇಮಿಡಿಯೇಟ್ಲಿ ಆಗಿ ನಾವು ವಾಟ್ಸಪ್ ಮುಖಾಂತರವ ಅಥವಾ ಬೇರೆ ಒಂದು ಕಾಲ್ ಮುಖಾಂತರ ಸಂಪರ್ಕಿಸಿ ಅಲ್ಲಿಗೆ ಕಳುಹಿಸಿ ಬೇರೆ ಒಂದು ಆಶ್ರಮಕ್ಕೆ ಯಾರಿಗೆ ಬೇಕು ಅಂತ ಸಂಪರ್ಕಿಸಿ ಅಲ್ಲಿ ನಾವು ಕೊಡುವುದಿತ್ತು. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಜಾತಿ ಧರ್ಮ ಅಂತ ಕಚ್ಚಾಟನೆ ನಡೆಯುವಂಥದ್ದು ಜಾಸ್ತಿ ಆಗುತ್ತೆ. ಇದರಲ್ಲಿ ಸರ್ವಧರ್ಮದವರು ಜೊತೆಯಾಗಿ ಕೆಲಸ ಮಾಡಿರುವಂಥದ್ದು ಒಂದು ಒಳ್ಳೆಯ ವಿಚಾರ. ನೋಡೋಣ ಸರ್, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಕೀರ್ತಿಗಾರು ಬೆಂಗ್ರೆ. ಓಕೆ ಸರ್, ಇವತ್ತಿನ ಟಾಪಿಕ್ ಒಂದು ಒಳ್ಳೆಯ ವಿಷಯವನ್ನ ತಗೊಂಡಿದ್ದೀವಿ. ಈಗಾಗಲೇ ಏನಂದ್ರೆ ಹೆಲ್ಪ್ ಲೈನ್, ಉಡುಪಿ ಹೆಲ್ಪ್ ಲೈನ್ ಅಂತ ಅನ್ನದಾತರಿಗೆ ಅಂದ್ರೆ ಬಡವರಿಗೆ ಅನ್ನವನ್ನ ನೀಡುವಂತಹ ಒಂದು ವಿಷಯದಲ್ಲಿ ಯುವಕರು ಕೈ ಜೋಡಿಸಿರುವಂಥದ್ದು. ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಅನ್ನ ವೇಸ್ಟ್ ಆಗ್ತಾ ಇರುತ್ತೆ, ಅದನ್ನ ಜನರಿಗೆ ತಲುಪಿಸುವಂತಹ ಒಂದು ಪರಿಕಲ್ಪನೆಯನ್ನು ಅವರು ಮಾಡಿದ್ದಾರೆ. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ? ಒಳ್ಳೇದಾಗ್ಲಿ ಅವರಿಗೆ. ಅವ್ರ ಮಹೇಶ್ ಅಣ್ಣ ಗುರ್ತದವ್ರೆ, ಮತ್ತೆ ಶಿವನ್ ಸರ್, ಮತ್ತೆ ರಫೀಕ್ ಭಾಯ್ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ನಾನು ಆ ಗ್ರೂಪ್ ಅಲ್ಲಿ ಇದ್ದೇನೆ ಅವರದ್ದು. ಹೇಗನ್ಸುತ್ತೆ ಸರ್, ಇವಾಗ ಒಂದು ಚಿಕ್ಕದಾಗಿ ಆರಂಭವಾಗಿರುವಂತದ್ದು ಬೆಳೀತಾ ಬೆಳೀತಾ ಬರ್ತಾ ಇದೆ, ಹೇಗನ್ನಿಸ್ತಿದೆ ಸರ್ ನಿಮಗೆ? ಈ ತರ ಆಗ್ತದೆ ನಮಗೆ ಗೊತ್ತಿರಲಿಲ್ಲ ಮೇಡಮ್. ಅದು ವಾಟ್ಸ್ಆಪ್ ಗ್ರೂಪ್ ನಿಂದ ಆದದ್ದು ಈ ತರ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಬರ್ತಾ ಇದೆ ಅಲ್ಲ, ತುಂಬಾ ಖುಷಿ ಆಗ್ತಿದೆ. ಮತ್ತೆ ಟಿವಿಯಲ್ಲಿ ಅವರು ಲೈವ್ ಅಲ್ಲಿ ಗೊತ್ತಿದಾರಲ್ಲ ಅದೆಲ್ಲ. ಥ್ಯಾಂಕ್ ಯು ಕೀರ್ತಿ ಅವರೇ, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ. ಈಗಾಗಲೇ ನಿಮ್ಮ ತಂಡದವರೇ ಕಾಲ್ ಮಾಡಿರುವಂಥದ್ದು, ಅವರಿಗೂ ಕೂಡ ಗೊತ್ತಿರಲಿಲ್ಲ ಈ ತರ ಆಗ್ತಾ ಇದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ. ಮಹೇಶ್ ಅವರೇ, ನಾವೊಂದು ಅಧ್ಯಕ್ಷರ ನಿಟ್ಟಿನಲ್ಲಿ ನಿಮಗೆ ಕೇಳ್ತಾ ಇರುವಂಥದ್ದು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಇಲ್ಲೇ ಪ್ರೂವ್ ಮಾಡ್ತಾ ಇದ್ದೀರಾ ನೀವು. ಸೊ ಇನ್ನೊಂದು ವಿಷಯ, ನೀವು ಎಷ್ಟು ಮಂದಿಯಿಂದ ಆರಂಭ ಮಾಡ್ಕೊಂಡು ಬಂದಿರುವಂಥದ್ದು ಈ ಒಂದು ಕಾರ್ಯಕ್ರಮವನ್ನ ಅಂತ? ಈಗ ನಾವು ಸ್ಟಾರ್ಟಿಂಗ್ ಇದು ಮಾಡುವಾಗ ಸಾಧಾರಣ 40 ಜನವೇ. ಈಗ ಸಾಧಾರಣ ನಾವು ವಾಟ್ಸಪ್ ಗ್ರೂಪ್ ನಮ್ಮದೇ ಅಂತೇಳಿ ನಾವು 2 ಆಗಿದೆ. ಈಗ ನಮ್ಗೆ ಸಪೋರ್ಟರ್ ಗ್ರೂಪ್ ಅಂತೇಳಿ 7 ಆಗಿದೆ ಇಷ್ಟವರೆಗೆ. 7 ಸಪೋರ್ಟರ್ ಗ್ರೂಪ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಬೈಂದೂರಿನವರು, ಉಡುಪಿಯಲ್ಲಿ 2 ಗ್ರೂಪ್ ಮಾಡಿದ್ದಾರೆ. ಬೇರೆ ಬೇರೆಯವರು ಮಾಡಿ 7 ಗ್ರೂಪ್ ಈಗ ಅವ್ರು ಟೋಟಲ್ ಇದ್ದಾರೆ. ಮಂಗಳೂರಿನವರು ಕೂಡ ನಮ್ಗೆ ದೀಕ್ಷಿತ್ ಮೂಡುಬೆಳ್ಳೆ ಅವರು ಅಂತೇಳಿದ್ದಾರೆ. ಅವರು ಮಂಗಳೂರಲ್ಲೂ ಇಂಥದ್ದೊಂದು ನಿಮ್ದು ಇದನ್ನ ನೋಡಿ ಪ್ರಾರಂಭ ಮಾಡುವ ಅನ್ನುವಂಥದ್ದು ಹೇಳ್ತಿದ್ರು. ಓಕೆ, ಅಲ್ಲ ಆರಂಭದಲ್ಲಿ 40 ಜನದಿಂದಲೇ ಸ್ಟಾರ್ಟ್ ಮಾಡಿದ್ವಾ ಅಥವಾ 1, 2, 3? ಆಗಲ್ಲ, ಸ್ಟಾರ್ಟಿಂಗ್ ನಾವು ಇದು ಮಾಡುವಾಗ ಡಿಸ್ಕಸ್ ಮಾಡುವಾಗ ಒಂದು 5 ಜನ ಡಿಸ್ಕಸ್ ಮಾಡಿ ಮರುದಿನ ಆಗುವಾಗ ನಮಗೆ ತುಂಬ ಸಪೋರ್ಟ್ ಬಂತಂದ್ರೆ ವಾರ್ತಾ ಭಾರತಿ ಪತ್ರಿಕೆಯಲ್ಲಿ ನಜೀರ್ ಅನ್ನುವಂಥವರು ನಮಗೆ ಕಾಲ್ ಮಾಡಿದ ಕೂಡಲೇ ನಮಗೆ ಇದರದ್ದು ಏನು ಪರಿಸ್ಥಿತಿ ಆಗಿದೆ ಅಂತೇಳಿ ನಮ್ಗೆ ಗೊತ್ತಾಗಿದೆ, ಇಷ್ಟು ಪ್ರಚಾರ ಆಗಿದೆ. 3 ದಿನ ಆಗುವಾಗ ಇದೇ ಫೇಸ್ಬುಕ್ಕಲ್ಲಿ ನಾನು ಹಾಕಿದ್ದು ಪೋಸ್ಟು 1.8 ಸ್ಟಾರ್ ಆಗಿದೆ. ಅಷ್ಟೊತ್ತು ನಮ್ಗೆ ಗೊತ್ತಾಯ್ತು ಇದು ತುಂಬ ಜನರಿಗೆ ಸಮೀಪ ಹತ್ತಿರ ಆಗಿದೆ ಅನ್ನುವಂಥದ್ದು. ಅದರ ಮೇಲೆ ನಮಗೆ ಸ್ಪಂದನೆ ಒಳ್ಳೆ ಕೊಡ್ತಾ ಇದ್ದಾರೆ. ಎಲ್ಲೂ ಹೋದ್ರಲ್ಲೂ ಏನು ಇದು ಮಾಡ್ತಾ ಇಲ್ಲ, ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ ನಮಗೆ. ಓಕೆ ಸರ್, 40 ಜನರಿಂದ ಆರಂಭವಾಗಿರುವಂಥದ್ದು ಈಗ ಸುಮಾರು 7 ಸಪೋರ್ಟರ್ಸ್ ಗ್ರೂಪ್ಗಳಿಂದ ನಿಮಗೆ ಒಂದು ಹೆಲ್ಪ್ ಆಗ್ತಾ ಇದೆ ಅಂತ. ಸೊ ಈ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಆಫೀಸ್ ಕೂಡ ಸಂಸ್ಥೆ ಆರಂಭ ಆಗಿಲ್ಲ, ಸೊ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರುವ ಹೇಗೆ ಅಂತ?
ಆಫೀಸನ್ನು ನಾವು ನಮ್ಮ ಸ್ವಂತ ಯಾಕಂದ್ರೆ ಜನರಿಗೆ ಒಂದು ಇರುತ್ತೆ, ಇವರು ನಾವು ಯಾವ ತರ ಮೀಟ್ ಆಗ್ಬೇಕು. ಈಗ ಒಂದು ಯಾವುದೇ ಒಂದು ಕೆಲಸಕ್ಕೆ ಆಗಿರ್ಬೋದು, ಒಂದು ಸಂಸ್ಥೆ ಅಂತಿದ್ರೆ ಜನರಿಗೂ ಅನುಕೂಲ ಆಗುತ್ತೆ, ಡೈರೆಕ್ಟ್ ಬಂದು ಮೀಟ್ ಮಾಡ್ತಾರೆ. ಅಥವಾ ನಿಮ್ಮ ಹತ್ರ ಹೇಳುದು, ಇನ್ನೊಬ್ಬರ ಹತ್ರ ಹೇಳುದು, ಅದು ಇನ್ನೇನೇನೋ ಆಗುವಂತಹ ಒಂದು ಪ್ರಮೇಯಗಳು ಕೂಡ ಬಂದೇ ಬರುತ್ತೆ ಖಂಡಿತವಾಗಿ. ಸೊ ಅದಕ್ಕೊಂದು ನಮಗೆ ಒಂದು ಗುರಿ ಅನ್ನುವಂಥದ್ದು ಬೇಕು, ಅಥವಾ ಒಂದು ಏನಾದರೂ ಅದಕ್ಕೆ ವ್ಯವಸ್ಥೆ ಬೇಕೇ ಬೇಕು. ಅದಕ್ಕೆ ಸಂಸ್ಥೆ ಕೂಡ ಒಂದು ಮೂಲ ಕಾರಣ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವ ತರ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು. ಈಗ ನಮ್ಮ ಸಂಸ್ಥೆಯಲ್ಲಿ ಇರುವುದು ಗೌರವಾಧ್ಯಕ್ಷರು ಸ್ವಲ್ಪ ಗಟ್ಟಿ ಇದ್ದಾರೆ. ಯುವಕರಾಗಿ ಬಹಳಷ್ಟು ಯುವಕರನ್ನು ಒಟ್ಟುಗೂಡಿಸಿ ಯುವಕರಿಗೆ ಸದಾ ಮಾರ್ಗದರ್ಶನ ನೀಡುವಂತವರು ಮಾನ್ಯ ಅಮರೇಶ್ ನಾಯ್ರವರು. ಅದರ ಬಳಿಕ ನಮ್ಮ ಸಂಸ್ಥೆಯಲ್ಲಿರುವಂತಹ ಅಧ್ಯಕ್ಷರಿಂದ ಕಟ್ಟ ಕಡೆಯ ಸದಸ್ಯ ತನಕ ಅಷ್ಟೇನು ಬಲಾಢ್ಯರಾಗಿಲ್ಲ. ನಾವೆಲ್ಲರೂ ಕೂಡ ಕಷ್ಟಪಟ್ಟಿಗೆ ಮೇಲೆ ಬರ್ತಾ ಇದ್ದೇವೆ ಅಷ್ಟೇ. ನಾವು ಬೇರೆಯವರ ಅಂಡರ್ನಲ್ಲಿ ಉದ್ಯೋಗ ಮಾಡ್ತಾ ಇದ್ದೇವೆ. ಕೆಲವರು ನಮ್ಮ ಸ್ವಂತ ಉದ್ಯೋಗ ಈಗಷ್ಟೇ ಆರಂಭಿಸಿದ್ದೇವೆ. ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳಿರುತ್ತದೆ. ನಮ್ಮಿಂದ ನಮಗೆ ಸ್ವಂತವೇ ಈಗ ಯಾವುದೇ ಕಟ್ಟಡ ಆಗಲಿ ಆಫೀಸ್ ಆಗಲಿ ನಮಗೆ ಆರಂಭ ಮಾಡಿಸುವಷ್ಟು ನಮ್ಮ ಹತ್ರ ಕಷ್ಟಕಾಲ ನಮಗೂ ಸಹ ಇದೆ. ಆದರೂ ಕೂಡ ನಮ್ಮಂತ ಇಂಥ ಕೆಲಸವನ್ನು ನೋಡಿ ಬಹಳಷ್ಟು ದಾನಿಗಳು ಈಗಾಗಲೇ ಅವರೇ ನಮಗೆ ಸಂಪರ್ಕಿಸಿದ್ದಾರೆ. ನಾವು ಬೇರೆ ಸಂಘ ಸಂಸ್ಥೆ ಕೆಲಸ ಮಾಡುವಾಗ ನಾವು ಬೇರೆಯವರ ಡೊನೇಷನ್ಗೆ ಹೋಗಬೇಕಾಗ್ತದೆ. ಆದರೆ ಇಲ್ಲಿ ನಾವು ಕೆಲಸ ಮಾಡುವಾಗ ಅವರೇ ನಮಗೆ ಸಂಪರ್ಕಿಸ್ತಾ ಇದ್ದಾರೆ. ಆದರೂ ಕೂಡ ನಮ್ಮದೊಂದು ಅಧಿಕೃತವಾಗಿ ಉದ್ಘಾಟನೆ ಆಗಲಿ, ಉದ್ಘಾಟನೆ ಆದ ಬಳಿಕ ಅವರನ್ನು ಎಲ್ಲರನ್ನು ಕರೆಸಿ ಇಲ್ಲಿಯ ಪ್ರಾಬ್ಲಮ್ ಎಂತೆಲ್ಲ ಇದೆ ಹೇಳಿದ ಬಳಿಕ ಅವರು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಿದ್ದಾರೆ. ನಮ್ಗೆ ಈಗ ಒಂದು ಆಫೀಸ್ ಆಗಬೇಕು, ಆಫೀಸ್ ಬಳಿಕ ನಮಗೆ ವಾಹನದ ಒಂದು 2-3 ವಾಹನದ ವ್ಯವಸ್ಥೆ ಆಗಬೇಕು, ತುರ್ತಾಗಿ ಒಂದು ವಾಹನದ ವ್ಯವಸ್ಥೆ ಆಗಬೇಕು. ಮತ್ತೆ ಅದಕ್ಕಿಂತ ದೊಡ್ಡದಾಗಿ ಪಾತ್ರೆಗಳು ಬೇಕು. ಪಾತ್ರೆಗಳು ನಾವು ಒಂದು ಕಾರ್ಯಕ್ರಮ ಮುಗಿದ ಕೂಡಲೇ ಅಲ್ಲಿ ಊಟ ಉಳಿದ ಕೂಡಲೇ ಆ ಕ್ಯಾಟ್ರಿಂಗ್ನವ್ರು ನಮಗೆ ಪಾತ್ರೆ ಕೊಡ್ತಾರಂತ ಗ್ಯಾರಂಟಿ ಇರುವುದಿಲ್ಲ. ಕೆಲವೊಬ್ಬರಿಗೆ ಹತ್ತಿರದೇ ಕೊಡ್ಬೋದು. ಇಲ್ಲಿಂದ ಒಂದು ಕಡೆಯಿಂದ ಶಿರುವದಿಂದ ನಾವು ಕಲ್ಯಾಣಪುರಕ್ಕೆ ತಲುಪಿಸುವಾಗ ಅವರು ಅಷ್ಟು ಸುಲಭದಲ್ಲಿ ಕೊಡುವುದಿಲ್ಲ. ಸೊ ಆದ ಕಾರಣ ನಮಗೆ ಆ ಪಾತ್ರೆಗಳು ಬೇಕು. ಅದಕ್ಕಾಗಿ ನಾವು ನಾಡಿನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಪ್ರಸ್ತಾವನೆಯನ್ನು ನಾವು ದಾನಿಗಳ ಮುಖಾಂತರ ಇಡ್ತೇವೆ. ಈಗಷ್ಟೇ ಅಧ್ಯಕ್ಷರು ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯವರು ಅವರಿಗೆ 2-3 ದಾನಿಗಳು ಉಡುಪಿ ನಗರದ ಒಳಗಿನ 2 ದಾನಿಗಳು ಸಂಪರ್ಕಿಸಿ ನಾವು ಅದು ಕೊಡ್ತೇವೆ ಇದು ಕೊಡ್ತೇವೆ ಹೇಳಿದ್ದಾರೆ. ಆದರೂ ಕೂಡ ಸ್ವಲ್ಪ ನಾವು ವೆಯ್ಟ್ ಮಾಡಿ 11ರ ತಾರೀಕಿನ ಬಳಿಕ ಅದನ್ನು ಸ್ವೀಕರಿಸಿ ಒಂದು ಕಚೇರಿ ಮಾಡಿ ಕೆಲವೊಂದು ಫ್ರಿಡ್ಜ್ಗಳಾಗಬೇಕು. ನಮಗೆ ಊಟ ಉಳಿದ್ರೆ ಅದು ರಾತ್ರಿ ಕೆಲವು ರಾತ್ರಿ 11 ಗಂಟೆ 12 ಗಂಟೆ ಆಗುವಾಗ ನಾವು ಊಟ ಅಂತ ಎಲ್ಲಿ ತಲುಪಿಸಬಹುದು, ಯಾರು ತಗೊಳ್ತಾರೆ ಅದೊಂದು ಕ್ವಶನ್ ಮಾರ್ಕ್ ಇದೆ. ಆದರೂ ಕೂಡ ಮೊನ್ನೆ 2-3 ಬಾರಿ ನಾವು ತಲುಪಿಸಿದ್ದೇವೆ. ಸೊ ಒಂದು ದೊಡ್ಡ ಫ್ರಿಡ್ಜ್ 2-3 ಫ್ರಿಡ್ಜ್ ಅನ್ನು ತಕೊಂಡು ಅಲ್ಲಿ ಊಟ ಶೇಖರಿಸಿ ಬೆಳಿಗ್ಗೆ ತಲುಪಿಸುವಂತ ಕಾರ್ಯಕ್ರಮ ಮಾಡಿ. ಅದೇ ಅದು ನಾನು ಕೇಳಬೇಕು ಅನ್ಕೊಂಡಿದ್ದೆ. ಈಗ ಅನ್ನವನ್ನ ತರ್ತೀರಾ ಸರಿ, ಎಷ್ಟು ಒಂದು 12 ಗಂಟೆಗೆ ಎಲ್ಲ ಮುಗ್ದೋಗಿರುತ್ತೆ ಫಂಕ್ಷನ್, ಅಷ್ಟೊತ್ತಿಗೆ ಎಲ್ಲ ಮಲಗಿರ್ತಾರೆ ನೈಟ್ ಹೊತ್ತು. ಸೊ ಆ ಅನ್ನವನ್ನ ಬೆಳಿಗ್ಗೆ ತನಕ ಇಟ್ಕೊಳ್ಳೋ ಸ್ಟೋರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಹಾಳಾಗ್ಬಿಡುತ್ತೆ. ಸೊ ಅದನ್ನ ಯಾವ ತರ ಸ್ಟೋರ್ ಮಾಡ್ಕೊಂಡಿರ್ತೀರಾ, ಹೇಗೆ ಅಂತ? ಕೆಲವೊಂದು ನಾವು ಸಂಸ್ಥೆಗಳಿಗೆ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಸ್ವತಃ ಹೋಗಿ ಅಲ್ಲಿ ಕೆಲವು ಆಶ್ರಮಗಳಿಗೆ ಕೆಲವು ಶಾಲೆಗಳಿಗೆ ಹೋಗಿ ಮಾತನಾಡಿದ್ದಾರೆ. ಸೊ ಅವರು ಕೆಲವು ಕಡೆ ಹೇಳಿದ್ದಾರೆ ರಾತ್ರಿ ತಕೊಂಡು ಬಂದು ನಾವು ಸ್ವೀಕರಿಸ್ತೇವೆ. ಇನ್ನು ಕೆಲವು ರಾತ್ರಿ ಮಕ್ಕಳು ಮಲಗ್ತಾರೆ, ಕೆಲವು ವೃದ್ಧಾಶ್ರಮದಲ್ಲಿ ಮಲಗಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ ಸಹ ನಾವು ತಲುಪಿಸುವ ವ್ಯವಸ್ಥೆ ಮಾಡ್ಬೇಕಂತ ನಿಟ್ಟಿನಲ್ಲಿ ನಮ್ಮದೇ ಒಂದು ಆಫೀಸ್ ಅಥವಾ ಒಂದು ಮನೆ ನಮಗೆ ರೆಂಟಿಗೆ ಸಿಕ್ಕಿದ್ರೆ ಅಲ್ಲಿ ನಮ್ಮದೇ ಒಬ್ಬ ಸದಸ್ಯನಿಗೆ ಪ್ರಧಾನ ಕಾರ್ಯದರ್ಶಿಯವರಿಗೆ ನಾವು ಅಲ್ಲಿ ಅಪಾಯಿಂಟ್ ಮಾಡಿಸಲು ನಾವು ನಿರ್ಧಾರ ಮಾಡಬೇಕೆಂಬ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದರ ಬಳಿಕ ಒಂದು ದೊಡ್ಡ ಫ್ರಿಡ್ಜ್ ಹಾಗೆ ಪಾತ್ರೆಗಳ ವ್ಯವಸ್ಥೆ ಮಾಡಿ ಅಲ್ಲಿ ಶೇಖರಣೆ ಮಾಡಿ ಬೆಳಿಗ್ಗೆ ಬಿಸಿ ಮಾಡಿ ಅವರಿಗೆ ತಲುಪಿಸುವಂತಹ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಮೀಟಿಂಗ್ ಅನ್ನು ಕೂಡ ಹಮ್ಮಿಕೊಂಡಿದೆ. ಮೊನ್ನೆಷ್ಟೇ ಮೀಟಿಂಗ್ ಆಯಿತು, ಇನ್ನು 2 ದಿನಗಳ ಬಳಿಕ ಪುನಃ ಮೀಟಿಂಗ್ ಇದೆ. ಸೊ ಹಾಗೆ ನಾವು ಬಹಳಷ್ಟು ಯೋಚನೆಗಳಿವೆ. ಓಕೆ ಸರ್, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅನ್ನದಾತ ಸುಖೀ ಭವ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಅನ್ನದಾತ ಸುಖೀ ಭವ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ವೀಕ್ಷಕರೇ ನಾವು ತಿಳಿಸ್ತಾ ಇದ್ದೀವಿ, ಸಾಕಷ್ಟು ವಿಷಯಗಳ ಬಗ್ಗೆ ಪ್ರತಿನಿತ್ಯ ನಾವು ಚರ್ಚೆಯನ್ನು ನಡೆಸ್ತಾನೆ ಇರ್ತೀವಿ. ಆದರೆ ಇವತ್ತೊಂದು ಒಳ್ಳೆಯ ವಿಚಾರ, ಈಗಾಗಲೇ ಸಮಾಜದಲ್ಲಿ ಸಾಕಷ್ಟು ಜನರು ಒಂದು ತುತ್ತಿನ ಅನ್ನಕ್ಕೋಸ್ಕರ, ಒಂದು ಹೊತ್ತಿನ ಅನ್ನಕ್ಕೋಸ್ಕರ ಪರದಾಡ್ತಾ ಇದ್ದಾರೆ. ಯಾರಾದರೂ ಕೊಡುವವರಿದ್ದಾರಾ ಅಂತ ಕಾಯ್ತಿದ್ದಾರೆ. ನಾವೇ ನೋಡ್ಬೋದು, ಬೆಳಗ್ಗೆದ್ರೆ ಎಷ್ಟೋ ಜನ ಅನ್ನಕ್ಕಾಗಿ ಹುಡುಕ್ತಾ ಇರ್ತಾರೆ, ಡಸ್ಟ್ಬಿನ್ ಹತ್ರ ಹೋಗಿ ಅನ್ನವನ್ನು ಹೆಕ್ಕಿ ತಿಂತಾ ಇರ್ತಾರೆ. ಇದೆಲ್ಲ ನಾವು ಕಣ್ಮುಂದೆ ನೋಡಿರ್ತೀವಿ. ಆದರೆ ಇದೀಗ ಉಡುಪಿಯ ಹೆಲ್ಪ್ ಲೈನ್ ಅನ್ನುವಂಥ ಒಂದು ಯುವಕರ ತಂಡ, ಸುಮಾರು 40 ಜನರಿಂದ ಸ್ಟಾರ್ಟ್ ಆಗಿರುವಂಥ ಯುವಕರ ತಂಡ ಇದೀಗ ಸಾಕಷ್ಟು ಜನರನ್ನ
ಸೇರಿಸ್ಕೊಂಡು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸಾಕಷ್ಟು ವಿಷಯಗಳನ್ನು ಕೂಡ ಅವರು ಚರ್ಚೆ ಮಾಡ್ತಾ ಇದ್ರು. ನೋಡೋಣ ಇನ್ನೇನೇ ಅವರು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು. ಸರ್, ಈಗಾಗಲೇ ಹೇಳಿದ್ರಿ ನಮಗೆ ಪಾತ್ರೆಯ ಒಂದು ವ್ಯವಸ್ಥೆ ಆಗಬೇಕು, ವೆಹಿಕಲ್ಗೆ ವ್ಯವಸ್ಥೆ ಆಗಬೇಕು, ಯಾರಾದರೂ ದಾನಿಗಳಿದ್ರು ಕೂಡ ತಗೋಬೋದು. ಎಷ್ಟೋ ಜನರಿಗೆ ಡೈರೆಕ್ಟಾಗಿ ಇಂಥದಕ್ಕೆ ಬರೋಕ್ಕಾಗದಿದ್ರು ಇಂಥ ವ್ಯವಸ್ಥೆಗಳ ಮೂಲಕ ಕೂಡ ಅವರು ಕೈ ಜೋಡಿಸಿದ್ರೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಅಭಿಪ್ರಾಯ. ಏನು ಹೇಳ್ತೀರಾ ಸರ್ ಅದು? ಹೌದು, ನೀವು ಹೇಳಿದ್ರೆ ಕರೆಕ್ಟ್. ತುಂಬಾ ಮಂದಿಗೆ ಹೆಲ್ಪ್ ಮಾಡ್ಬೇಕಂತ ಮನಸ್ಸಿರ್ತದೆ, ಆದ್ರೆ ಯಾವ ರೀತಿ ತಲುಪಿಸ್ಬೇಕಂತ ಗೊತ್ತಿರೋದಿಲ್ಲ. ಮತ್ತೆ ಕೆಲವು ಬಾರಿ ತಲುಪಿಸದ ಅದು ಕಷ್ಟದಲ್ಲಿರಿಗೆ ತಲುಪಿಸ್ತದ ಎಂಬ ಒಂದು ಕ್ವಶನ್ ಮಾರ್ಕ್ ಅವರ ಮನಸ್ಸಲ್ಲಿ ಇರ್ತದೆ. ಈಗ ಕೆಲವು ಕಡೆ ಕಷ್ಟದಲ್ಲಿರುವಾಗ ಹಣ ಕೊಡ್ತಾರೆ, ಆದ್ರೆ ಅದು ಕಷ್ಟದಲ್ಲಿರುವ ಸರಿಯಾಗಿ ತಲುಪದೇ ಇಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಅಂತ ಸಮಾಜದಲ್ಲಿ ಈಗ ನಾವು ಇದ್ದೇವೆ. ಆದ್ರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವುದೇ ಸನ್ನಿವೇಶವನ್ನು ಎದುರಿಸಿಕೊಳ್ಳಲು ನಾವು ಕೂಡ ಸಿದ್ಧರಾಗಿದೆ. ಯಾಕಂದ್ರೆ ನಾವು ಕೂಡ ಶ್ರೀಮಂತರಾಗಿ ನಾವು ಹುಟ್ಟಿದ್ದಲ್ಲ, ಕಷ್ಟದ ಮನೆತನದಲ್ಲಿ ಹುಟ್ಟಿ ನಾವೀಗ ಬೆಳೆದವರು. ಹಾಗಾಗಿ ನಮಗೆ ಕಷ್ಟ ಏನಂತ ಗೊತ್ತಿದೆ. ಹಾಗಿರುವಾಗ ತುಂಬಾ ಮಂದಿ ನೀವು ಹೇಳಿದ ಹಾಗೆ ಈಗ ಕಸದ ಬುಟ್ಟಿಯಲ್ಲಿ ಅನ್ನ ಹಾಕಿದನ್ನು ಹೆಕ್ಕಿ ತಿನ್ನುವವರು ನಮ್ಮ ಉಡುಪಿಯಲ್ಲಿ ತುಂಬಾ ಕಡೆ ಇದ್ದಾರೆ. ಸೊ ಅಂತ ಕಾರ್ಯಕ್ರಮದಲ್ಲಿ ತುಂಬಾ ಕಡೆ ಊಟವನ್ನು ಹಾಳು ಮಾಡಿದನ್ನು ನಾವು ನೋಡಿದ್ದೇವೆ. ಯಾವ ಸಮಾವೇಶಗಳಲ್ಲಾಗ್ಲಿ ದೊಡ್ಡ ಸಮಾರಂಭಗಳಲ್ಲಾಗ್ಲಿ ಅಲ್ಲಿ ಊಟವನ್ನು ಕಷ್ಟದಲ್ಲಿವರಿಗೆ ಕೊಡುವುದಿಲ್ಲ, ಅದರ ಬದಲಾಗಿ ವೇಸ್ಟ್ ಮಾಡ್ತಾರೆ. ಸೊ ಹಾಗಿರುವಾಗ ನಾವು ದೊಡ್ಡ ಕನಸನ್ನು ಇಟ್ಕೊಂಡು ಕೇವಲ ಉಡುಪಿಯಲ್ಲಿ ಈಗ ಸ್ಥಾಪನೆ ಮಾಡಿದ್ದೇವೆ ಅಷ್ಟೇ. ಅದು ನಮ್ಮ ಡ್ರೀಮ್ ಇದೆ. ನಮ್ಮ ಸಂಸ್ಥೆಯನ್ನು ನೋಡಿ ನಮ್ದು ಎಷ್ಟು ಆಗ್ತದೆ ಗೊತ್ತಿಲ್ಲ, ಅದು ದೊಡ್ಡ ಕನಸಿದೆ ನಮ್ಮ ಮನಸ್ಸಲ್ಲಿ. ಸೊ ಆ ಕನಸನ್ನು ಇಡೀ ನಮ್ಮ ದೇಶದಲ್ಲಿ ಪ್ರಸರಿಸಬೇಕೆಂಬ ಆಸೆ ಇದೆ. ಓಕೆ, ನೀವೊಬ್ರು ಕಾರ್ಯದರ್ಶಿ ಆಗಿರುವ ನಿಟ್ಟಿನಲ್ಲಿ ಸೊ ಒಂದಿಷ್ಟು ಸಂಸ್ಥೆಗಳಿಗೆ ನೀವು ಈಗಾಗಲೇ ಹೇಳಿರ್ತೀರಾ, ನಮ್ಮದು ಹೇಳಿದರೆ ಆಶ್ರಮ ಆಗಿರ್ಬೋದು ಅಥವಾ ವೃದ್ಧಾಶ್ರಮ ಆಗಿರ್ಬೋದು, ಎಷ್ಟೋ ಕಾಲೋನಿಗಳಾಗಿರ್ಬೋದು, ಅಲ್ಲಿಗೆ ಹೋಗಿ ಮಾಡಿದ್ದೀರಿ ಅಥವಾ ಅವರಿಗೆ ಅನ್ನವನ್ನು ಕೊಟ್ಟಿದ್ದೀರಿ ಅಂತ. ಸೊ ಬೇರೆ ಕಾಂಟ್ಯಾಕ್ಟ್ ವೈಸ್ ಉಡುಪಿ ಬಿಟ್ಟು ಬೇರೆಡೆಗೆ ಉಡುಪಿಯ ಒಂದು ಜಿಲ್ಲೆಯನ್ನು ಬಿಟ್ಟು ಬೇರೆ ಕಡೆ ಕೂಡ ಈ ಥರ ಪ್ರಯತ್ನ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಬೇರೆ ಅಂದರೆ ಈಗ ನಾವು ಶುರು ಮಾಡಿದಷ್ಟೇ, ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಮ್ಮದೇಂದರೆ ಉಡುಪಿ ಜಿಲ್ಲೆಗೆ ಈಗ ಸೀಮಿತ ಆಗಿ ಉಂಟು. ನಮ್ಮ ಕನಸಿದೆ ಬೇರೆ ಬೇರೆ ಅಂದರೆ ಆ ಕಡೆಯಿಂದ ಮಕ್ಕಳನ್ನೆಲ್ಲ ಸ್ವಲ್ಪ ಈ ಕಡೆ ತರಿಸ್ಕೊಂಡು, ಈಗ ಆಲ್ರೆಡಿ ನಾವು ಮದುವೆದ್ದು ಫಂಕ್ಷನಿಗೆ ಹೋದಾಗ ಅವರು ಉಳಿದಿದೆ ಅಂತ ಕಾಲ್ ಬರ್ತದೆ, ಆಗ ಹೋದಾಗ ಅವರಿಗೆ ಖುಷಿ ಆಗ್ತದೆ ಇಂಥದ್ದೆಲ್ಲ ನೋಡಿ. ತುಂಬಾ ಮಾತಾಡ್ತೀನಿ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ನಾನು ಆಕ್ಚುಲಿ ಉಡುಪಿಯವನು. ನಾನು ಇದು ಕುವೈಟಿಂದ ಕರೆ ಮಾಡಿದ್ದೆ. ಓಕೆ ಸರ್, ಈ ಪ್ರೋಗ್ರಾಮ್ ನೋಡ್ಕೊಂತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸರ್. ಏನ್ ನಿಮ್ಮ ಅಭಿಪ್ರಾಯ ಸರ್ ಇದ್ರ ಬಗ್ಗೆ? ಅದು ಅವರ ಮಾಡುವಂತದ್ದು ಒಂದು ಕಾರ್ಯ ಉಂಟು ನೋಡಿ, ತುಂಬಾ ಒಳ್ಳೆದುಂಟು. ಹಾಗಾಗಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳುವ ಅಂತ. ಅದು ಅಂದ್ರೆ ನಮ್ಮಿಂದ ಮುಂದೆ ಅವರಿಗೆ ಒಂದು ಕೈ ಜೋಡಿಸುವಂತ ಹಾಗೆ. ಓಕೆ ಸರ್, ಅವರಿಗಾಗಲೇ 40 ಮಂದಿಯಿಂದ ಆರಂಭ ಮಾಡಿರುವಂತಹ ಈ ಒಂದು ಪ್ರೋಗ್ರಾಮ್ ಏನಿದೆ, ಜನರಿಗೆ ಹೆಲ್ಪ್ ಮಾಡುವಂತ ಈ ಕೆಲಸ ಏನಿದೆ, ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಕೈ ಜೋಡಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಅದನ್ನ ಒಂದು ವಿದೇಶಗಳಲ್ಲಿ ಕೂಡ ಯಾವ ರೀತಿ ಒಂದು ಸ್ಪ್ರೆಡ್ ಮಾಡ್ಲಿಕ್ಕೆ ಅಥವಾ ಸಹಾಯ ಮಾಡುವ ನಿಟ್ಟಿನಲ್ಲಿ ಯಾವ ತರ ನೀವು ಒಂದು ಮುಂದೆ ಕೈ ಜೋಡಿಸ್ತೀರಿ ಅನ್ನುವಂಥದ್ದು ಸರ್? ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ನಾವು ಹೇಳ್ಬಹುದು, ಅಂದ್ರೆ ಈ ತರ ಒಂದು ಗ್ರೂಪಿಗೆ ಇದೆ, ಈ ತರ ಹೆಲ್ಪ್ ಮಾಡ್ತಿದ್ದಾರಂತ. ಊಟದ್ದಲ್ವಾ, ಅಂದ್ರೆ ಊಟ ಅಂದ್ರೆ ಹಸಿದವರಿಗೆ ಊಟ ಕೊಡುದಲ್ವಾ. ಹಾಗಾಗಿ ಬೇರೆಯವರಿಗೆ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತೀನಿ. ಫ್ರೆಂಡ್ಸ್ ಗಳಿಗೆಲ್ಲ ಸ್ಪ್ರೆಡ್ ಮಾಡಿ, ಅಂದ್ರೆ ಈ ವಾಟ್ಸ್ಆಪ್ ಮೆಸೇಜ್ ಅವರಿಂದಲೂ ಸ್ವಲ್ಪ ಹೀಗೆ ಅಂದ್ರೆ ಒಳ್ಳೆ ಕಾರ್ಯಕ್ಕೆ ಒಂದು ಹೆಲ್ಪ್ ಆಗ್ತದಲ್ವಾ. ಅದಕ್ಕೆ ಓಕೆ, ಅವರೀಗ ಪ್ರಮುಖವಾಗಿ ಒಂದು ಬೇಡಿಕೆ ಇಟ್ಟಿರುವಂತದ್ದು ನಮಗೆ ಒಂದು ವಾಹನದ ಇಮಿಡಿಯೇಟ್ ಆಗಿ ಬೇಕಾಗಿರುವಂತದ್ದು. ನಾವು ಎಲ್ಲಿಗಾದ್ರೂ ವಾಹನ ಆಗಿರ್ಬೋದು, ಅದಕ್ಕೆ ಒಂದು ಹೆಲ್ಪ್ ಬೇಕಾಗತ್ತೆ ಅನ್ನುವಂಥದ್ದು. ಅಂದ್ರೆ ಎಲ್ಲರೂ ಸೇರಿ ಸ್ವಲ್ಪ ಅಂದ್ರೆ ಹೆಲ್ಪ್ ಮಾಡಿದ್ರೆ ಒಳ್ಳೆದಾಗುತ್ತೆ. ಹೌದು, ಖಂಡಿತ ಸರ್, ಖಂಡಿತ. ಮುಂದೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಗೂ ಕೂಡ ಇದನ್ನ ಸ್ಪ್ರೆಡ್ ಮಾಡಿದ್ರೆ ಖಂಡಿತವಾಗಿ ಎಚ್ಚೆತ್ಕೊಳ್ತಾರೆ ಅನ್ನುವಂಥದ್ದು ಸರ್. ಓಕೆ ಸರ್, ಓಕೆ ಸರ್, ಕುವೈತಿಂದ ಕಾಲ್ ಮಾಡಿದ್ದಕ್ಕೆ ಧನ್ಯವಾದ ಸರ್. ಓಕೆ, ಈಗ ಕುವೈತಿಂದ ಕಾಲ್ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿ ಅವರು ಕೂಡ ಮನ ಮುಟ್ಟಿದೆ ಅಂತ ನಾವು ಅನ್ಕೋಬಹುದು. ಸೊ ಈಗಾಗಲೇ ನಾವು ಕೂಡ ಇಟ್ಟಿದ್ದೀವಿ, ಸ್ಪಂದನ ವಾಹಿನಿ ಮೂಲಕ ಕೂಡ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ಯಾಕಂದ್ರೆ ಇದು ಹಸಿದವನ ಪಾಲಿಗೆ ಅನ್ನ ಸಿಗುವಂತ ಒಂದು ಕಾರ್ಯ. ಯಾಕಂದ್ರೆ ನಿಜವಾಗ್ಲೂ ನಾವು ನೋಡ್ತಾ ಇದ್ದೀವಿ, ಉಡುಪಿ ಅಂತಲ್ಲ, ಸಾಕಷ್ಟು ನಮ್ಮ ರಾಜ್ಯದಲ್ಲೇ ಇಂತಹ ಜನರು ಅದೆಷ್ಟೋ ಇರ್ತಾರೆ, ಒಂದು ಹೊತ್ತು ಊಟಕ್ಕಾಗಿ ಅಲ್ಲಲ್ಲಿ ಬೇಡುವಂಥ ಪರಿಸ್ಥಿತಿ ನಾವು ನೋಡ್ಬೋದು. ಎಷ್ಟೋ ಫೇಸ್ಬುಕ್ಗಳಲ್ಲಾಗಿರ್ಬೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಶಾರ್ಟ್ ಫಿಲಮ್ಸ್ಗಳು. ಅನ್ನಕ್ಕಾಗಿ
ಮಾಡುವಂತ, ಆದ್ರೆ ಅದು ನಿಜವಾಗಿ ಕಾರ್ಯಗತಕ್ಕೆ ಇನ್ನೂ ಕೂಡ ಬಂದಿಲ್ಲ. ಸೊ ಇದ್ರ ಮೂಲಕ ಆದ್ರೂ ಬರ್ಲಿ ಅನ್ನೋದು ನಮ್ಮ ಒಂದು ಆಶಯ ಕೂಡ ಆಗಿದೆ. ಸರ್, ಈಗಾಗಲೇ ಹೇಳ್ತಾ ಇದ್ರಿ ಯಾವ ತರ ಅನ್ನುವಂಥದ್ದು ಸರ್. ಅಂದರೆ ಮದುವೆಯಲ್ಲಿ ಊಟ ಉಳಿದದನ್ನು ಹೋದಾಗ ನಾವು ಅಲ್ಲಿ ತುಂಬ ಜನರು ನೋಡಿ ಇದಕ್ಕೆ ಹತ್ತಿರ ಬರ್ತಿದ್ದಾರೆ. ನಮ್ಮನ್ನು ಕೂಡ ನಾವು ಕೂಡ ಇಂಥ ಕಾರ್ಯಕ್ಕೆ ಬರ್ಬೋದಂತ. ಕೆಲವರಿಗೆ ಅಂದರೆ ನಮ್ಮ ಥರನೇ ಅವರ ಮೈಂಡಲ್ಲಿ ಆಲೋಚನೆ ಇರ್ತದೆ ಇಂಥದ್ದೊಂದು ಮಾಡಬೇಕಂತ. ಬಟ್ ಅವರು ಯಾವ ಥರ ಹೋಗ್ಬೇಕಂತ ಗೊತ್ತಾಗ್ತಿರಲಿಲ್ಲ. ನಾನು ಒಬ್ಬ ಹೋಗಿ ಏನು ಮಾಡಲಿಕ್ಕೆ ಆಗ್ತದೆ ಅಂತ ಮನಸ್ಥಿತಿಯಲ್ಲಿ. ಆಗಿರುವಾಗ ನಮ್ಮೊಟ್ಟಿಗೆ ಕೈ ಜೋಡಿಸ್ತಿದ್ದಾರೆ ಎಲ್ಲ ಕಡೆಯವರು. ಓಕೆ, ಮಾತಾಡ್ತೀನಿ ಸರ್. ಈಗ ಗೌರವಾಧ್ಯಕ್ಷರಾಗಿರುವಂಥ ಈ ಹೆಲ್ಪ್ ಲೈನ್ ಗೌರವಾಧ್ಯಕ್ಷರ ಅಮೃತೇಶ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಸಾಮಾಜಿಕ ಕಳಕಳಿ ದೃಷ್ಟಿಯಿಂದ ಉಡುಪಿ ಹೆಲ್ಪ್ ಲೈನ್ ಅನ್ನುವಂಥ ಒಂದು ಸಂಸ್ಥೆಯನ್ನ ರೂಪುಗೊಳಿಸಲಿಕ್ಕೆ ನೀವು ಮುಂದಾಗಿದ್ದೀರಾ ಸರ್. ನಿಮ್ಮ ಒಂದು ತಂಡ ಮುಂದಾಗಿದೆ. ಮೊದಲಿಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ನನ್ನ ಮನಸ್ಸಿನಲ್ಲಿ ಬಹಳ ಸಮಯದಿಂದ ಈ ಆಲೋಚನೆ ಇತ್ತು. ನಾನು ಬಹಳಷ್ಟು ಕಡೆ ಮದುವೆ ಮುಂಜಿ ಸಮಾರಂಭಗಳಲ್ಲಿ ತುಂಬಾ ಜನರ ಅಡುಗೆ ಉಳಿದು ಅದನ್ನ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಸ್ವಲ್ಪ ಸ್ವಲ್ಪ ಹಂಚಿ ಮತ್ತೆ ಬಿಸಾಡುವುದನ್ನು ನೋಡಿದ್ದೆ. ಇದನ್ನ ಒಂದು ವ್ಯವಸ್ಥಿತವಾಗಿ ಅದನ್ನ ಸ್ವೀಕಾರ ಮಾಡುವಂತ ಸಂಸ್ಥೆಗಳಿಗೆ ಅಥವಾ ವ್ಯಕ್ತಿಗಳಿಗೆ ಅದನ್ನ ತಲುಪಿಸುವ ಒಂದು ತಂಡ ರಚನೆ ಮಾಡ್ಬೇಕಂತ ನನ್ನ ಮನಸ್ಸಲ್ಲಿತ್ತು. ಅದೇ ಸಮಯದಲ್ಲಿ ನನಗೆ ಬಹಳ ಒಳ್ಳೆಯ ಸಂಬಂಧ ಇದ್ದಂತ ಈ ಯುವಕರು ನನ್ನನ್ನ ಸಂಪರ್ಕಿಸಿದರು. ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಬಂದ್ರು. ನಾನು ಹೇಳಿದೆ, ನಾನು ಇದಕ್ಕೆ ನೇತೃತ್ವವನ್ನು ಕೊಡ್ತೇನೆ, ನಿಮ್ಗೆ ಸೂಕ್ತ ಮಾರ್ಗದರ್ಶನ ಮತ್ತೆ ಯಾವ ರೀತಿ ಅದನ್ನ ನಡೆಸ್ಕೊಂಡು ಹೋಗ್ಬೋದು, ಅದಕ್ಕೆ ಬೇಕಾದಂತ ಬೇರೆ ಬೇರೆ ವ್ಯವಸ್ಥೆಗಳು ಬೇಕಾಗ್ತದೆ. ಉದಾಹರಣೆಗೆ ರಾತ್ರಿ ನಮ್ಗೆ ಒಂದು ತುಂಬಾ ಜನರ ಊಟ ಸಿಕ್ಕಿದ್ರೆ ಅದನ್ನ ಅದೇ ರಾತ್ರಿ ಕೊಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ರೆಫ್ರಿಜಿರೇಟರ್ಸ್ ಬೇಕಾಗ್ತದೆ, ಅದನ್ನ ದಾಸ್ತಾನು ಇಡ್ಲಿಕ್ಕೆ ಗೋಡನ್ ಬೇಕಾಗ್ತದೆ. ಮತ್ತೆ ಹಣಕಾಸಿಗೆ ಡೊನೇಷನ್ ಎಲ್ಲ ಕೊಟ್ಟಾಗ ಆದಷ್ಟು ಪಾರದರ್ಶಕವಾಗಿ ಯಾವುದೇ ರೀತಿಯ ಮೋಸ ವಂಚನೆ ಆಗದೆ ದಾನಿಗಳ ಹಣವನ್ನು ಸದುಪಯೋಗ ಪಡಿಸಬೇಕು. ಸೊ ಎಲ್ಲಾ ವಿಚಾರದಲ್ಲಿ ನಾನು ಅವರಿಗೆ ಮಾರ್ಗದರ್ಶನ ಕೊಡ್ತೇನೆ ಅಂತ ಹೇಳಿದೆ. ಸರ್, ಇವಾಗ ಏನ್ ಗೊತ್ತಾ ಸರ್, ಅವ್ರದ್ದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ 40 ಯುವಕರ ತಂಡ. ಅವರಿಗೆ ಒಂದು ಪರ್ಫೆಕ್ಟ್ ಒಂದು ಸಂಸ್ಥೆ ಅಂತ ಬೇಕಾಗತ್ತೆ. ಇವಾಗ ಅದನ್ನ ಒಂದು ಸರ್ಕಾರದ ವತಿಯಿಂದ ಮಾಡಿದ್ರೆ ಉತ್ತಮ ಅಂತ ಅನ್ಸುತ್ತೆ. ಸರ್ಕಾರದ ವತಿಯಿಂದ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಆದ್ರೆ ನಾವು ಸ್ವಲ್ಪ ವರ್ಷ ಇದನ್ನು ಯಶಸ್ವಿಯಾಗಿ ಮಾಡಿದಾಗ ಸರ್ಕಾರದಲ್ಲಿ ಇದಕ್ಕೆ ಅಂತ ಮುಂದೆ ಒಂದು ಇಲಾಖೆ ಹುಟ್ಕೊಳ್ಬಹುದು. ಈಗ ಅಂದ್ರೆ ಸರ್ಕಾರ ಅದರ ಜವಾಬ್ದಾರಿ ತಗೊಂಡ್ರೆ ಸರ್ಕಾರಕ್ಕೆ ಬೇಕಾದಷ್ಟು ಉದ್ಯೋಗಿಗಳು ಬೇಕಾಗ್ತದೆ, ಸರ್ಕಾರದ ಬಜೆಟ್ ಬೇಕಾಗ್ತದೆ. ಮತ್ತೆ 1 ಜಿಲ್ಲೆ 2 ಜಿಲ್ಲೆಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಇಡೀ ರಾಜ್ಯಕ್ಕೆ ಮಾಡ್ಬೇಕಾಗ್ತದೆ ರಾಜ್ಯ ಸರ್ಕಾರ ಮಾಡೋದಾದ್ರೆ. ಸೊ ಇದೊಂದು ಹೊಸ ವ್ಯವಸ್ಥೆಯನ್ನೇ ಸರ್ಕಾರ ಹುಟ್ಟಾಕ್ಬೇಕಾಗ್ತದೆ. ಯಾಕಂದ್ರೆ ಜನರಿಗಾಗಿ ಇರುವಂತಹ ಒಂದು ಸರ್ಕಾರ ಇದನ್ನ ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಜನರು ವೃದ್ಧಾಶ್ರಮ ಆಗಿರ್ಬೋದು ಅಥವಾ ನಾವೇ ದಿನ ಬೆಳಗ್ಗೆ ಎದ್ರೆ ನೋಡ್ತೀವಿ, ಬಸ್ಸಲ್ಲಿ ಹೋಗುವಾಗ ಕಣ್ಣೆದ್ರೆ ಕಾಣುತ್ತೆ ಡಸ್ಟ್ಬಿನ್ ಇಂದ ಹೆಕ್ ತಿನ್ನುವಂಥದ್ದು, ಎಲ್ಲಿ ಅನ್ನ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಸೊ ಇದು ಆಹಾರ ಇಲಾಖೆಗೆ ತಲುಪಿದ್ರೆ ಉತ್ತಮ ಅಂತ ಅನ್ಸುತ್ತೆ ಅಲ್ವಾ ಸರ್? ನಾವು ಪ್ರಾರಂಭದಲ್ಲಿ ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಖಾಸಗಿಯಾಗಿ ಅದರ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿ ಮತ್ತೆ ಸರ್ಕಾರದ ಆಹಾರ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಬೇಡಿಕೆ ಕೊಟ್ಟನ್ನ ಇದನ್ನ ರಾಜ್ಯದಲ್ಲೆಲ್ಲ ವಿಸ್ತಾರ ಮಾಡ್ಬೇಕು. ನೀವು ಸರ್ಕಾರದಿಂದ ಇಲ್ಲ ಸಹಾಯಧನ ಕೊಡ್ಬೋದು, ಇಲ್ಲ ಅವರೇ ಶುರು ಮಾಡ್ಬೋದು, ಇಲ್ಲ ವಾಹನದ ವ್ಯವಸ್ಥೆ ಸರ್ಕಾರದವ್ರು ಮಾಡ್ಬೋದು, ಇಲ್ಲ ಗೋಡೌನ್ ವ್ಯವಸ್ಥೆ ಅವ್ರು ಮಾಡ್ಬೋದು, ಯಾವುದೇ ರೀತಿಯಲ್ಲಿ ಅವ್ರು ಮಾಡ್ಬೋದು. ಅದು ಪ್ರಾರಂಭದಲ್ಲಿ ನಾವು ಸರ್ಕಾರಕ್ಕೆ ಅರ್ಜಿ ಕೊಟ್ರೆ ಅದು ತೀರ್ಮಾನ ತಗೊಳ್ಳಿಕ್ಕೆ ತುಂಬಾ ಸಮಯ ಹೋಗ್ಬೋದಲ್ವಾ, ನಾವೇ ಶುರು ಮಾಡ್ತೇವೆ. ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ ಸರ್. ಈಗಾಗಲೇ ಅವರು ಕೂಡ ಹೇಳಿದ್ರು, ನಿಮ್ಮ ಗೌರವಾಧ್ಯಕ್ಷರು, ಈ ಸಂಸ್ಥೆ ಒಂದು ಗೌರವಾಧ್ಯಕ್ಷರಾಗಿ ಈಗಾಗಲೇ ಅಮೃತೇಶ್ ಅವರು ಒಂದು ಅದನ್ನ ವಹಿಸ್ಕೊಂಡಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಯಾವ ತರ ಸಾಗ್ತಾ ಇದೆ ಅನ್ನುವಂಥದ್ದು. ನಾವು ಅಧ್ಯಕ್ಷರು ನಮ್ಮ ಮಹೇಶ್ ಅವರಿಗೆ ಯಾವಾಗ ಫ್ರೀ ಆಗ್ತದೆ ಆದ ಕೂಡಲೇ ಒಂದು ಮೆಸೇಜ್ ಹಾಕ್ತಾರೆ, ನಾವೊಂದು ನಾಡ್ದು ಸೇರುವ, ಒಂದು ಮೀಟಿಂಗ್ ಮಾಡುವನ. ಅದ ಕೂಡಲೇ ಕೆಲವರು ಮೆಸೇಜ್ ಮಾಡ್ತಾರೆ, ಖಂಡಿತವಾಗಿ ಸೇರುವ. ಸೊ ಈ ಗ್ರೂಪ್ ಮಾಡುವಾಗ ಸಾಗಿ ನನಗೆ ಒಂದು ಭಯಂಕರ ವಿಶೇಷವಾಗಿ ಕಾಣಿದ್ದು, 5-10 ಮಂದಿ ಮಾತ್ರ ಅಷ್ಟೊಂದು ಗ್ರೂಪ್ ಅಲ್ಲಿ ಇದ್ದೆವು. ಅದರ ಬಳಿಕ ಆ ಗ್ರೂಪ್ ಇವರು ಮಹೇಶ್ ಹಾಗೆ ರಫೀಕ್ ಅವರು ಅದರ ಲಿಂಕ್ ಅನ್ನು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರು. ಅದರ ಬಳಿಕ ಕೆಲವು ಈಗ ನನಗೆ ವಿಶೇಷವಾಗಿ ಖುಷಿ ಕುವೈಟಿಂದ ಒಂದು ಕಾಲ್ ಬಂತು, ಅವ್ರಿಗೆ ಧನ್ಯವಾದ ಹೇಳ್ತೀನಿ ಈ ಸಂದರ್ಭದಲ್ಲಿ. ಇಂಥ ಒಂದು ಲಿಂಕ್ ಶೇರ್ ಮಾಡಿದ ಕೂಡಲೇ ಎಲ್ಲರೂ ಅಲ್ಲಿ ಜಾಯ್ನ್ ಆದ್ರು. ಅದು ಬೇಸರ ಸಂಗತಿ ಅಂದ್ರೆ ಅದರ ನಡುವೆ ಕೂಡ ಜಾಯ್ನ್ ಆದವರು ಗ್ರೂಪ್ ಅನ್ನು ಬಿಟ್ಟು ಹೋಗುವಂತವ್ರು ನೋಡುವಾಗ
ಅವ್ರಿಗೆ ಒಂದು ಕಡೆಗೆ ಮನಸ್ಸಾಗ್ತದೆ ಏನೋ ಕೆಲಸ ಮಾಡುವಂತ, ಇನ್ನೊಂದು ಕಡೆ ಯಾಕೆ ಅವ್ರು ಬಿಟ್ಟು ಹೋಗ್ತಾರೆ ಆ ಗುಂಪುಗಳನ್ನು ಅಂತ. ಆದ್ರೆ ಇದ್ದವರನ್ನು ಕೂಡ ಜಾಯಿನ್ ಮಾಡಿ, ಈಗ ಅಧ್ಯಕ್ಷರ ಕಡೆ 7 ಗುಂಪನ್ನು ನಾವು ಈಗ ರಚಿಸಿ ಕೆಲಸವನ್ನು ಆರಂಭಿಸ್ತಾ ಇದ್ದೇವೆ. ಗೌರವಾಧ್ಯಕ್ಷರಂತೂ ನಮಗೆ ಫುಲ್ ಸಪೋರ್ಟ್. ನಾವು ಯಾವ ಹಂತದಲ್ಲೂ ಮೊನ್ನೆ ಅಷ್ಟಮಿ ದಿನ ಎಲ್ಲ ಹಿಂದೂ ಬಾಂಧವರ ಮೇಲೆ ಹಬ್ಬ ಹರಿದಿನ ಎಲ್ಲ ಇತ್ತು. ಆದ್ರೂ ಕೂಡ ಅವರ ಪತ್ನಿ ಅವರ ಮಕ್ಕಳನ್ನು ದೇವಸ್ಥಾನದಲ್ಲಿ ಕಳಿಸಿ ಅವರು ನಮ್ಮೊಟ್ಟಿಗೆ ಒಂದು ಮೀಟಿಂಗ್ ಅನ್ನು ಮಾಡಿ ನಮಗೆ ಖುಷಿ ಆಯ್ತು. ನಮಗೆ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ಸ್ಗೆ ನಮಗೆ ಸಲುವಾಗಿ ನಮಗೆ ಆ ದಿನ ಹಬ್ಬ ನಾವು ನಮ್ಮ ಗೆಳೆಯರೊಂದಿಗೆ ನಾವು ಆಚರಿಸ್ತೇವೆ. ಆದ್ರೆ ಇವರು ಸ್ವತಃ ಅವರ ಒಂದು ಹಬ್ಬವನ್ನು ನಮ್ಮೊಟ್ಟಿಗೆ ಈ ಸಂದರ್ಭ ಮೀಟಿಂಗ್ ಮಾಡಿ ಬಡವರಿಗೆ ಒಂದು ಊಟ ತಲುಪಿಸುವಂತ ಮೀಟಿಂಗ್ಗೆ ನಮ್ಮನ್ನು ಕೈ ಜೋಡಿಸಿದ್ರು. ನಾವು ಯಾವತ್ತೂ ಕರೆಯುವಾಗ ಅವರು ಇಲ್ಲ ಹೇಳಲೇ ಇಲ್ಲ. ಅವರು ಬೈ ಚಾನ್ಸ್ ಮಾತಾಡೋ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನನ್ನ ಹೆಸರು ವಿಶ್ವನಾಥ್ ಶೆಟ್ಟಿ ಅಂತ, ಗೋರೆ ಅಂಗಡಿಯಿಂದ. ಓಕೆ ಸರ್, ಇವತ್ತಿನ ಈ ವಿಷಯದ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಳ್ಳೆ ಕೆಲಸ ಮಾಡಿದ್ರಿ. ಹಸಿದವರಿಗೆ ಅನ್ನ ನೀಡುವುದು ಒಂದರ ಒಳ್ಳೆ ಕೆಲಸ. ಅದನ್ನ ಅವರ 40 ಜನ ಯುವಕರು ದಂಡ ಮಾಡಿದ್ದಾರೆ. ಇದು ಹೀಗೆ ಯಶಸ್ವಿಯಾಗಿ ಇವಾಗ ಹೆಚ್ಚಿನ ಯುವಕರು ಸೇರ್ಬೇಕಂತ ಕೇಳ್ಕೊತೇನೆ. ನೀವು ಮುಂದಿನ ದಿನಗಳಲ್ಲಿ ಸೇರ್ತೀರಾ ಸರ್? ಕೈ ಜೋಡಿಸ್ತೀರಾ? ನಾನು ಇವಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಮೇಡಮ್. ಹೇಗ ಅನ್ನಿಸ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನು ಸರ್? ಅದೇ ಇದು ಅಂತ ಅಂದ್ರೆ ಅನಾಥರಿಗೆ ನಾವು ಸೇವೆ ಮಾಡೋದ್ರಿಂದ ನಮ್ಗೆ ಮುಂದೆಲ್ಲ ಏನೋ ಆಗ್ಬಹುದು, ಜೀವನದಲ್ಲಿ ಯಶಸ್ಸು ಸಿಗ್ಬಹುದು ಅಂತ ಒಂದು ಇದಿರ್ತದೆ, ನಂಬಿಕೆ. ಓಕೆ ಓಕೆ ಸರ್. ಯಾವ ತರ ಇನ್ನು ಮುಂದೆ ಕೂಡ ಇವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ಕೊಂಡಿದ್ದೀರಾ? ಯಾಕಂದ್ರೆ ಇವರು ಹೇಳಿದ್ರು ಕೆಲವರು ಕೈ ಜೋಡಿಸ್ತಿರ್ತಾರೆ, ತಕ್ಷಣ ಮಧ್ಯದಲ್ಲಿ ಬಿಡ್ತಾರೆ, ಅದು ಕೂಡ ಒಂದ್ ಸ್ವಲ್ಪ ಬೇಸರದ ಸಂಗತಿ ಅಂತ. ಸೊ ನಿಮ್ಮ ನಿರ್ಧಾರ ಯಾವ ತರ ಇರುತ್ತೆ ಸರ್? ನಾವು ಸೇರಿದ ಮೇಲೆ ನಾವು ನಿರಂತರವಾಗಿ ಕೆಲಸ ಮಾಡ್ಬೇಕಾಗತ್ತೆ, ಯಾವುದೇ ಕಾರಣಕ್ಕೆ ಮಧ್ಯೆ ಬಿಡಬಾರ್ದು ಅನ್ನೋದು ನನ್ನ ಆಸೆ. ಓಕೆ ಓಕೆ ಸರ್, ಖಂಡಿತ ಮುಂದೆ ನಿಮ್ಮ ಈ ಒಂದು ಪಯಣ ಕೂಡ ಯಶಸ್ಸು ಸಿಗ್ಲಿ. ಜನರಿಗೆ ಈ ತರ ಹೆಲ್ಪ್ ಮಾಡೋದು ನಿಮ್ಗೆ ಕೂಡ ಜೀವನದಲ್ಲಿ ಯಶಸ್ಸು ಸಿಗುವ ಚಾನ್ಸಸ್ಗಳು ಕೂಡ ಇರುತ್ತೆ. ಥ್ಯಾಂಕ್ ಯು ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಸರ್. ಹೇಳ್ತಾ ಇದ್ರಲ್ಲ ಅಮರೇಶನೇ ಅವರು ನಮ್ಮ ಗೌರವಾಧ್ಯಕ್ಷರು. ನಮ್ಗೆ ಈಗ ಕಚೇರಿ ಇಲ್ಲ, ಇಲ್ಲಿ ಕೂಡ ಮೀಟಿಂಗ್ ಇಲ್ಲಿ ಮಾಡೋದು. ಎಲ್ಲರನ್ನು ಕೆಲವು ಕಡೆ ಬ್ರಹ್ಮಾವರದವ್ರು ಬರ್ತಾರೆ, ಕೊಕ್ಕರ್ಣೆ ಅವ್ರು ಬರ್ತಾರೆ, ಈ ಸರಿ ಬೆಳ್ಮಾನಿಂದ ಬರ್ತಾರೆ. ನಮ್ಗೆ ಎಲ್ಲಿ ಪಾಯಿಂಟ್ ಸಿಗ್ಲಿಕ್ಕೆ ಸರಿಯಾಗಿ ನಮಗೆ ಉಡುಪಿ ಒಂದು ಜಂಕ್ಷನ್ ಆಗಿ ಸಿಗ್ತದೆ, ಎಲ್ಲಿ ಮಾಡ್ಬೇಕಂತ ನಮಗೆ ಸಿಗ್ತಾ ಇಲ್ಲ. ಸೊ ನಾವು ಆ ಹಂತದಲ್ಲಿ ನಮಗೆ ಗೌರವಾಧ್ಯಕ್ಷರು ಅವರು ಬರದೇ ಇರ್ಲಿ, ಎಲ್ಲ ಮೀಟಿಂಗ್ ಬಂದಿದ್ದಾರೆ, ಆದ್ರೂ ಬರದೇ ಇದ್ರು ಕೂಡ ಅವರು ಹೇಳಿದ್ದಾರೆ ನನ್ನ ಕಚೇರಿಯಲ್ಲಿ ನೀವು ಯಾವತ್ತು ಬನ್ನಿ. ಈಗ ಒಂದು PPC ಅವರ ಕಚೇರಿ ಇದೆ, ಹಾಗೆ ಮಾಂಡವಿ ಕೋಟಲ್ ಅವರ ಕಚೇರಿ ಇದೆ. ಆ ಕಚೇರಿಯಲ್ಲಿ ಕೂಡ ಅವರು ಹೇಳಿದ್ದಾರೆ, ಈ ಉಡುಪಿ ಹೆಲ್ಪ್ ಲೈನ್ ತಂಡ ಯಾವತ್ತು ಬಂದ್ರು ಕೂಡ ಅವರಿಗೆ ಹಿಂದೆ ಕಳಿಸಬಾರದು, ಅವರಿಗೆ ಮೀಟಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಸೊ ಅಂತಹ ಗೌರವಾಧ್ಯಕ್ಷ ಪಡೆದಂತ ನಾವು ತಂಡ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗಾದೆ ಮಾತೇ ಇದೆ. ಒಗ್ಗಟ್ಟಿದ್ರೆ ಏನ್ ಕೂಡ ಮಾಡಬಹುದು ಅನ್ನುವಂತ, ಅದರಲ್ಲೂ ಕೂಡ ಎಲ್ಲಾ ಧರ್ಮದವರು ಜೊತೆಯಾದ್ರು ಅಂದ್ರೆ ಅಲ್ಲಿ ಹೇಳ್ಬೇಕಾಗಿಲ್ಲ, ಖಂಡಿತವಾಗಿ ಅದು ಯಶಸ್ಸು ಸಿಗೋದಂತೂ ಖಂಡಿತ. ಈಗ ಸರ್ ನೀವು ಹೇಳ್ತಾ ಇದ್ರಿ ನಮಗೆ ಕಷ್ಟ ಆಗ್ತೇವೆ, ಅವರು ಕೂಡ ಹೇಳಿದ್ರು ರಾತ್ರಿ ಬಂದ್ರೆ ಅನ್ನ, ಯಾಕಂದ್ರೆ ಜಾಸ್ತಿ ಫಂಕ್ಷನ್ಸ್ ಇರೋದೇ ನೈಟ್ ಹೊತ್ತಲ್ಲಿ. ಸೊ ಅಂತ ಇದು ಬಂದ್ರೆ ಈ ಅನ್ನ ಉಳಿದಿರೋದನ್ನ ನೆಕ್ಸ್ಟ್ ಡೇ ಕೊಡ್ಬೇಕಾಗತ್ತೆ, ರೆಫ್ರಿಜರೇಟರ್ ಬೇಕೇ ಆಗುತ್ತೆ. ಸೊ ಇದಕ್ಕೆ ಯಾವ ತರ ದಾನಿಗಳನ್ನ ಒಂದು ಕೇಳಕ್ಕೆ ನೀವು ಮುಂದಾಗಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಸರ್. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಸುರತ್ಕಲ್ನಿಂದ ಯಾಕೂಬ್ ಸರ್, ಇವತ್ತಿನ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ನನ್ನ ಮೊದಲಿಗೆ ನಿಮ್ಮ ಸ್ಪಂದನ ಟಿವಿ ಅವರಿಗೆ ಸ್ವಲ್ಪ ಇದು ಮಾಡುತ್ತದೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಮಾಡುವವರನ್ನು ತಂದು ನೀವು ಈ ಎಲ್ರಿಗೂ ಗೊತ್ತಾಗುವಾಗ ಮಾಡಿದಿರಲ್ಲ, ಇದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್. ಮತ್ತೆ ಏನಂದ್ರೆ ಈಗ ಮದುವೆ ವಿಷಯದಲ್ಲಿ ಎಲ್ಲ ಕಡೆ ಬಫೆ ಸಿಸ್ಟಮ್ ಮಾಡಿ ಎಲ್ರು ಎಲ್ಲ ಹಾಕೊಳ್ಳೋದು, ತಗೊಂಡೋಗಿ ಬಿಸಾಡೋದು. ನಾವು ಈಗ ನೋಡಿದಾಗೆ ತುಂಬಾ ಕಡೆ ನೋಡಿದ್ವಿ ನಾವು ಮದುವೆ. ಅದೇ ರೀತಿ ಅವರಿಗೆ ಬೇಕಾದಷ್ಟು ಹಾಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಒಂದನ್ನು ಬಿಸಾಡಬಾರ್ದು ಅಂತ ಹೇಳ್ತದೆ, ಯಾವ ಹೆಚ್ಚಿಗೆ ಆಗಿ ಬೇಕಾದಷ್ಟೇ ಹಾಕೊಳ್ಳೋದು. ಆದ್ರೆ ಎಲ್ಲೂ ಅದು ನಡೀತಾ ಇಲ್ಲ, ಎಲ್ಲ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದು. ನಾವು ಮದುವೆ ಮನೆ ಹೋದಲ್ಲೆಲ್ಲ ನೋಡ್ತೇವೆ. ಅದೇ ರೀತಿ ನಮ್ಮ ಮಂಗಳೂರಿನವರು ನಿಮ್ಮ ಉಡುಪಿ ಸೈಡ್ ಅಲ್ಲಿ ಮದುವೆ ಮಾಡ್ತಾರೆ, ಆಲ್ಮ ಸಬ್ಜು ಅಲ್ಲಿ ಮದುವೆ ಮಾಡಿಸ್ತಾರೆ. ಆದ್ರೂ ಎಲ್ಲಿ ಉಳಿದಲ್ಲಿ ಅದನ್ನು ತಗೊಂಡೋಗಿ ಮಾಡುವಂತ ಇವರೊಂದು ಪ್ರಯತ್ನ ಮಾಡಿದ್ದೀರಲ್ಲ, ಇದಕ್ಕೆ ನಾನು ಇವರೆಲ್ಲರನ್ನು ಅಭಿನಂದಿಸ್ತೇನೆ. ಓಕೆ, ಮುಂದಿನ ದಿವಸಗಳಲ್ಲಿ ಈ ಒಂದು ತಂಡ ಜೊತೆ ಕೈ ಜೋಡಿಸುವ ಏನಾದ್ರೂ ಪ್ಲಾನ್ ಇದೆಯಾ ಸರ್? ಯಾವತ್ತು ಇಂತ ಕೆಲಸ ಮಾಡುವವರ ಜೊತೆ ನಾವು ಯಾವಾಗ್ಲೂ ಇದ್ದೇವೆ. ಖಂಡಿತ ಸರ್, ಯಾಕಂದ್ರೆ ಜನ ಒಟ್ಟಿಗಾದ್ರೇನೆ ಅದು ಇನ್ನೊಂದ್ ಕಡೆ ನಮಗೆ ಗೊತ್ತು ಆಗುತ್ತೆ, ಅದರ ಅವೇರ್ನೆಸ್ ಸಿಗುವಂತದ್ದು. ಹೇಳಿ ಸರ್, ಹೇಳಿ ಸರ್. ನಾವು ಇಂತ ಸಂಘ ಸಂಸ್ಥೆಯಲ್ಲಿ ಇದ್ದೇವೆ,
ಮುಂಚಿನಿಂದಲೂ. ಹಾಗೆ ಇವರು ಈಗ ಮಾಡುವ ಕೆಲಸಕ್ಕೆ ನಾವು ಯಾವತ್ತೂ ಸಪೋರ್ಟ್ ಇದ್ದೇವೆ ಸರ್. ಓಕೆ, ಖಂಡಿತ ಸರ್. ಥ್ಯಾಂಕ್ ಯು ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ. ಓಕೆ, ಈಗ ಅವರು ಕೂಡ ಹೇಳಿದ್ರು, ಸೂರತ್ ಕಲ್ಲಿಂದ ಕಾಲ್ ಮಾಡಿದ್ರು, ಇಂಥ ಇದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ. ಖಂಡಿತ ಈಗ ಅದರ ಬಗ್ಗೆ ಕೂಡ ಮಾತಾಡ್ತೀವಿ ಸರ್. ಹೇಳ್ತಾ ಇದ್ರಲ್ಲ ಅಮೃತಶ್ರೇಣಿ ಅವರು ಯಾವ ತರ ಹೆಲ್ಪ್ ಮಾಡ್ತಾ ಇದ್ರು. ಸೊ ಅವರು ನಮ್ಮ ಅಧ್ಯಕ್ಷರ ಮತ್ತೆ ಕಾರ್ಯದರ್ಶಿಯರ ಆಸೆ ಇತ್ತು. ಅವರು ಸಂಘ ಈ ಸಂಸ್ಥೆ ಆರಂಭ ಮಾಡಿದ ಕೂಡಲೇ ಒಂದೇ ಕನಸು ಅವರದು, ಒಂದು ಅಕೌಂಟ್ ಆಗಬೇಕು, ಒಂದು ವಾಹನ ಆಗಬೇಕು, ಪಾತ್ರೆ ಆಗ್ಬೇಕಂತ. ಆದ್ರೆ ಅಧ್ಯಕ್ಷರು ಹೇಳ್ತಿದ್ರು ನಾವು ಅಧಿಕೃತವಾಗಿ ಓಪನ್ ಮಾಡಿದ ಬಳಿಕ ನಮಗೆ ದಾನಿಗಳು ಅವರಾಗಿ ಬರ್ತಾರೆ. ಆದ್ರೂ ಇವರದ್ದು ಹಠ ಇತ್ತು, ನಾವು ಆದಷ್ಟು ಬೇಗ ಇದನ್ನು ನಾವು ಕಷ್ಟಪಟ್ಟು ಯಾರ್ಯಾರು ನಾವು ಕಷ್ಟಪಟ್ಟಿದೆ, ಸೊ ಕಷ್ಟಪಡುವವರಿಗೆ ಆದಷ್ಟು ಬೇಗ ನಾವು ಅನ್ನು ತಲುಪಿಸ್ಬೇಕೆಂಬ ವಾಹನ ತಗೊಳ್ಬೇಕು ದೊಡ್ಡ ಕನಸಿತ್ತು. ಅದು ನಮಗೆ ಕನಸು ಇನ್ನೂ ಸಹ ನನಸು ಆಗ್ಲಿಲ್ಲ. ಅದು ಕೂಡ ಈಗ ಕೆಲವೊಂದು ದಾನಿಗಳು ಅವರಾಗಿ ಸಂಪರ್ಕಿಸಿದ್ದಾರೆ. ಸೊ ಇವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದಾಗ ಒಳ್ಳೆಯ ಪುರಸ್ಕಾರ ಸಿಕ್ಕಿದೆ. ಅದಕ್ಕೆ ನಮ್ಮ ಆಸೆ ಇದೆ, ನಾಡ್ದು ಉದ್ಘಾಟನೆ ದಿನ ಒಳ್ಳೆಯ ರೀತಿಯಲ್ಲಿ ಪ್ರಸ್ತಾವನೆ ಕೊಟ್ಟು, ಈಗ ಅವರೊಂದು ಸ್ವಲ್ಪ ಕೊಡ್ತೇನೆ ಅಂದ್ರೆ ಮನಸ್ಸಲ್ಲಿ ಇರ್ತದೆ. ಸೊ ನಾಡ್ದು ಮಣಿ ಅವರು ನಮ್ಮ ಪ್ರೋಗ್ರಾಮ್ ನೋಡಿ ಯಾವ ರೀತಿಯಲ್ಲಿ ಮಾಡ್ತೇವೆ, ನಮ್ಮ ಗೌರವಾಧ್ಯಕ್ಷ ಯಾವ ರೀತಿ ಹೇಳ್ತಾರೆ, ಹೇಳಿದ ಬಳಿಕ ಅವರಿಗೆ ಇನ್ನೂ ಸಹ ಆಸೆ ಆಗ್ತದೆ, ಇಂಥ ಒಳ್ಳೆಯದಕ್ಕೆ ನಾವು ಇನ್ನೂ ಜಾಸ್ತಿ ಕೊಡ್ಬೋದು. ಮತ್ತೆ ನಮಗೆ ಗೌರವಾಧ್ಯಕ್ಷರು ಖುದ್ದಾಗಿ ಹೇಳಿದ್ದಾರೆ, ಇದಕ್ಕೆ ನಾನೇ ನಿಮ್ಗೆ ಮುಂದೆ ನಿಂತು ಹಣದ ವ್ಯವಸ್ಥೆ ನಾನು ಮಾಡ್ತೇನೆ, ನೀವು ಹಣದ ವಿಚಾರಕ್ಕೆ ಟೆನ್ಷನ್ ಮಾಡಬೇಡಿ. ಆದ್ರೆ ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಯ ಒಂದೇ ಟೆನ್ಷನ್, ಆದಷ್ಟು ಶೀಘ್ರ ಒಂದು ವಾಹನ ಬರಲಿ. ಆದಷ್ಟು ನಾವು ಮೊದಲೇ ಹೇಳಿದ್ದೇವೆ, ಕ್ಯಾಟರಿಂಗ್ನವರು ಅವರದ್ದು ಕೆಲಸ ಅವ್ರಿಗೆ ಸಾಕಾಗಿ ಇರ್ತದೆ, ಫಂಕ್ಷನ್ ಆದ ಕೂಡಲೇ ಯಾವಾಗ ಮನೆಗೆ ಹೋಗುದಂತ ಆಗ್ತದೆ. ಸೊ ಅಂತ ಪರಿಸ್ಥಿತಿಯಲ್ಲಿ ನಾವು ಈಗ ಕಲ್ಯಾಣಪುರಕ್ಕೆ ಹೋಗಿ ಊಟ ಕೊಡ್ಬೇಕಂದ್ರೆ ಅವರು ಅಷ್ಟು ಸುಲಭ ಆ ಪಾತ್ರೆ ಕೊಡುದಿಲ್ಲ. ಸೊ ಇವರ ನಿರ್ಧಾರ ಕೂಡ ಸರಿ, ಆದಷ್ಟು ಬೇಗ ಪಾತ್ರೆ ಸಿಕ್ಕಿದ್ರೆ, ವಾಹನ ಸಿಕ್ಕಿದೆ, ನಾವು ಬೇಗ ತಲುಪಿಸಬಹುದು. ಮಾತ್ರವಲ್ಲದೆ ಅಲ್ಲಿ ಇಬ್ಬರು ಮೂವರಿಗೆ ಉದ್ಯೋಗವನ್ನು ಕೊಟ್ಟಾಗ ಕೂಡ ಆಗ್ತದೆ ಎಂಬ ಭಾವನೆ ನಮ್ಮಲ್ಲಿದೆ. ಓಕೆ ಸರ್, ಈಗ ಏನಂದ್ರೆ ಯಾವುದೋ ಕೆಲಸವನ್ನ ಮಾಡೋದಾದ್ರೂ ಕೂಡ ಜನರಿಗೆ ಸಾಕಷ್ಟು ನಂಬಿಕೆಗಳು ಅಪನಂಬಿಕೆಗಳು ಇದ್ದೇ ಇರುತ್ತೆ. ನಂಬಬಹುದಾ ಅಥವಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಜನ ಇರ್ತಾರೆ. ಯಾರನ್ನು ಈಗಿನ ಕಾಲದಲ್ಲಂತೂ ಯಾರು ನಂಬುವಂತ ಪರಿಸ್ಥಿತಿಯಲ್ಲಿಲ್ಲ. ಕೆಲವರಿಗೆ ಇರುತ್ತೆ, ಇವ್ರು ನಿಜವಾಗ್ಲೂ ಹೆಲ್ಪ್ ಲೈನ್ ಸ್ಟಾರ್ಟ್ ಮಾಡಿದಾರಾ ಅಥವಾ ಜನರಿಗೆ ಮೋಸ ಮಾಡ್ತಿದಾರಾ ಅನ್ನೋ ಕ್ವಶನ್ಸ್ ಕೂಡ ಕೆಲವೊಬ್ಬರಿಗೆ ಬರಬಹುದು. ಆದ್ರೆ ಇದಕ್ಕೊಂದು ಸಂಸ್ಥೆ, ಇದಕ್ಕೆ ತನ್ನದಾದಂಥ ರೂಪುರೇಷೆಗಳನ್ನ ಪಡ್ಕೊಂಡ್ರೆ ಖಂಡಿತವಾಗಿ ಕೂಡ ಜನರು ನಂಬ್ತಾರೆ, ಜೊತೆಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಜನರಿಗೆ, ಈಗಾಗಲೇ ನೀವು ಹೇಳಿದ್ರೆ ವಾಟ್ಸಪ್ ಅಲ್ಲಿ ಅಥವಾ 7 ಸಪೋರ್ಟರ್ಸ್ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿದೀವಿ ಅಂತ, ಅದು ಬಿಟ್ಟು ಜನಜಾಗೃತಿ ಮೂಲಕ, ಈಗ ಅವ್ರ ಕಾಲರ್ ಕೂಡ ಹೇಳ್ತಾ ಇರುವಂತದ್ದು ಅನ್ನವನ್ನ ಬಿಸಾಕ್ತಾರೆ ಬಫೆ ಸಿಸ್ಟಮ್ ಅಲ್ಲಿ ಅಂತ, ಇದೆಲ್ಲವನ್ನ ಬಿಟ್ಟು ಆ ಉಳಿದ ಅನ್ನವನ್ನ ಬಡ ಜನರಿಗೆ ತಲುಪಿಸುವ ತನಕ ಯಾವ ತರ ಕಾರ್ಯಗಳು ಆಗತ್ತೆ ಅನ್ನುವಂಥದ್ದು. ನಾವು ಮಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಈ ಥರ ಮಾಡಿ ಅಂದರೆ ಅನ್ನವನ್ನು ವೇಸ್ಟ್ ಮಾಡಬೇಡಿ ಎಂಬ ಮೆಸೇಜ್ ಕೂಡ ಇದರಲ್ಲಿ ಹೋಗುತ್ತೆ. ಮತ್ತು ಬಫೆ ಸಿಸ್ಟಮಲ್ಲಿ ಮದುವೆ ಮನೆಯವರು ಏನು ಮಾಡಲಿಕ್ಕೆ ಆಗಲ್ಲ. ಅವರು ಬೇಕೆಂತ ಹಾಕ್ಕೊಳ್ಳುವಾಗ ಸ್ವಲ್ಪ ಹಾಕ್ಕೊಳ್ಳಿ ಹೇಳಿದರೆ ಅವರ ಮೇಲೆ ಸಿಟ್ಟು ಬರುತ್ತೆ. ಹಾಗಾಗಿ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡಲಿಕ್ಕೆ ಹೋದರೆ ಬಫೆ ಸಿಸ್ಟಮನ್ನೇ ಕ್ಯಾನ್ಸಲ್ ಮಾಡಬೇಕಾಗ್ತದೆ. ಅದು ನಮಗೆ ಹೇಳಲಿಕ್ಕೆ ರೈಟ್ಸ್ ಇಲ್ಲಲ್ಲ. ಹಾಗೆ ಅವರು ಹೆಚ್ಚಿನ ಉಳಿದದನ್ನು ಕೊಟ್ಟಾಗ ಖಂಡಿತವಾಗಿಯೂ ನಾವು ಒಳ್ಳೆ ಕಡೆಗೆ ಹೋಗಿ ತಲುಪಿಸ್ತೇವೆ. ಇದನ್ನು ನೋಡಿ ಅವರು ಹಾಳು ಮಾಡುವುದನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದೆಂಬ ನಂಬಿಕೆ ನಮಗೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅನ್ನದಾತ ಸುಖೀ ಭವ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್. ಅನ್ನದಾತ ಸುಖೀ ಭವ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗಾಗಲೇ ಮಾತಾಡ್ತಾ ಇದ್ವಿ ಈ ಒಂದು ಹೆಲ್ಪ್ ಲೈನ್, ಉಡುಪಿ ಹೆಲ್ಪ್ ಲೈನ್ ಅನ್ನುವಂಥ ಒಂದು ಸಾಮಾಜಿಕ ಕಳಕಳಿಯುಳ್ಳಂಥ ಒಂದು ಕೆಲಸದ ಬಗ್ಗೆ. ಸೊ ಈಗ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತಲ್ವಾ? ಸೊ ಇದಕ್ಕೆ ಒಂದ್ ಕಡೆ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ಸೊ ನೆಗೆಟಿವ್ ಆಗಿ ಯಾವ ತರ ಈ ತರ ಹೇಳುವಂಥದ್ದು ಅದೇನ್ ಕೆಲಸ ಅಂತದೇನಾದ್ರೂ ನಿಮ್ಗೆ ಇನ್ಸಿಡೆಂಟ್ಗಳಾಗಿದೆಯಾ? ಇಷ್ಟು ಸಮಯ ಈಗ ನಾವು ಸ್ಟಾರ್ಟಿಂಗ್ ಮಾಡಿದಷ್ಟು ಹೆಚ್ಚು ಕಮ್ಮಿ 1 ತಿಂಗಳಾಯ್ತು. ಈಗ ನಮ್ಗೆ ಅಷ್ಟು ಕೇಳಲಿಕ್ಕೆ ಸಿಗಲಿಲ್ಲ. ಅದು ಕೇಳಲಿಕ್ಕೆ ಸಿಗ್ತದೆ ಅಂತ ಖಂಡಿತವಾಗಿ ನಮ್ಗೆ ಧೈರ್ಯ ಇದೆ. ಯಾಕಂದ್ರೆ ನಾವು ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಮೇಲೆ ಬಂದವರು.
ಸೊ ರಾಜಕೀಯದಲ್ಲಿ ಹೇಗೆ ಆಡಳಿತ ಪಕ್ಷ ವಿರೋಧ ಪಕ್ಷ ಇದೆಯೋ, ಸೊ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೂಡ ಆಡಳಿತ ಪಕ್ಷ ವಿರೋಧ ಪಕ್ಷ ಇದ್ದ ಹಾಗೆ ಹಾಗೇನೇ ಇದೆ. ಮತ್ತೆ ಸಮಾಜ ಕೂಡ ಕೆಲವು ಸರಿ ಹಾಗೇನು ನೋಡ್ತದೆ. ಇನ್ನೂ ಕೂಡ ನಾವು ಕೊಡಗು ಮತ್ತು ಕೇರಳವನ್ನು ನೋಡಿ ನಾವು ಕಲಿಯದಿದ್ರೆ ಸಮಾಜವನ್ನು ಬದಲಿಗೆ ಸಾಧ್ಯನೇ ಇಲ್ಲ. ನಾವು ಕೊಡಗುವನ್ನು ಕೇರಳ ನೋಡಿ ನಾವು ಬದಲಾವಣೆ ಆಗಲೇಬೇಕು. ನಾವು ಮುಂದಕ್ಕೆ ಹೋಗುವಾಗ ಮುಂದಕ್ಕೆ ಕೆಲವರಿಗೆ ಹೋಗೋದಿಲ್ಲ, ಆದ್ರೆ ಅವರು ಹೋಗದಿದ್ರು ಕೂಡ ನಮ್ಮನ್ನು ಕಾಲೆಳೆಯುವ ಪ್ರಯತ್ನ ಮಾಡ್ತಾರೆ. ನಾವು ವಿನಂತಿ ಮಾಡಿದಷ್ಟೇ, ದಯವಿಟ್ಟು ನಮ್ಮ ಕಾಲು ಎಳಿಬೇಡಿ, ನಮಗೆ ಪ್ರೋತ್ಸಾಹ ಕೊಡಿ. ನೀವು ಪ್ರೋತ್ಸಾಹ ಮಾಡಿದ್ರು ಅಡ್ಡಿಲ್ಲ, ನಮ್ಮೊಟ್ಟಿಗೆ ನೀವು ಇಲ್ಲದಿದ್ರು ಅಡ್ಡಿಲ್ಲ, ನಮ್ಮ ಸೇವೆಗೆ ನೀವು ನಮ್ಮ ಬೆಂಬಲಿಸದಿದ್ರು ಅಡ್ಡಿಲ್ಲ, ನಾವು ಆ ಕೆಲಸವನ್ನು ಮಾಡ್ತೇವೆ. ಆದ್ರೆ ನಮ್ಗೆ ಖಂಡಿತವಾಗಿ ಒಂದು ಧೈರ್ಯ ಇದೆ. ನಮ್ಗೆ ತೊಂದರೆ ಕೊಡಬೇಡಿ, ಹೆಲ್ಪ್ ಮಾಡಕ್ ಆಗದಿದ್ರು ಪರವಾಗಿಲ್ಲ, ತೊಂದರೆ ಕೊಡಬೇಡಿ. ಯಾಕಂದ್ರೆ ನಮ್ಗೆ ನಾವು ಊಟ ಮಾಡ್ತೇವೆ ಹೌದು, ಆದ್ರೆ ತುಂಬಾ ಮಂದಿ ಕಷ್ಟದಲ್ಲಿದ್ದಾರೆ. ಈಗ ಕೂಡ ನಾನು ಬಹಳಷ್ಟು ಕಾಲ ನಾನು ಕಾರ್ಯಕ್ರಮ ನಿರ್ವಹಣೆ ಮಾಡ್ತೇನೆ. ನಾನು ಕಾರ್ಯಕ್ರಮ ನಿರ್ವಹಣೆ ಮಾಡುವಾಗ ಊಟದ ವ್ಯವಸ್ಥೆ ಅನೌನ್ಸ್ಮೆಂಟ್ ಮಾಡುವಾಗ ಅಲ್ಲಿ ಹೇಳ್ತೇನೆ, ನೀವು 3 ಅಲ್ಲ 4 ಬಾರಿ ಬೇಕಾದ್ರೆ ಊಟ ಮಾಡಿ, ಅದೇ ಪ್ಲೇಟುಗಳಲ್ಲಿ ದಯವಿಟ್ಟು ಊಟ ಹಾಳು ಮಾಡಬೇಡಿ. ಬಹಳಷ್ಟು ಮಂದಿಗೆ ಊಟ ಸಿಗುದಿಲ್ಲ, ಒಂದು ಕ್ಷಣದ ಊಟ ಕೂಡ ಸಿಗ್ಲಿಕ್ಕೆ ಕಷ್ಟ ಇದೆ. ಸೊ ಅಂಥವ್ರು ನಾವು ನೆನೆಸಿ ಊಟ ಮಾಡು ಅಂತ ಹೇಳ್ತೇವೆ. ಆದ್ರೆ ಆ ಬಳಿಕ ಅಷ್ಟು ಹೇಳಿಯೂ ಕೂಡ ಊಟ ಬಿಸಾಡುವವರಿದ್ದಾರೆ. ಕೆಲವು ಕಡೆ ಈಗ ಬಫೆ ಸಿಸ್ಟಮ್ ವ್ಯವಸ್ಥೆ ಹೇಳಿದ್ರು. ಬಫೆ ಸಿಸ್ಟಮ್ ಹೇಳುವಾಗ ಕೆಲವು ತಾಯಿ ಮತ್ತೆ ಮಗು ಇರುವಾಗ ಮಗುವನ್ನು ಬಿಟ್ಟು ಪ್ಲೇಟ್ ತಕೊಂಡು ಬರ್ತಾರೆ. ಪ್ಲೇಟ್ ತಕೊಂಡು ಬರುವಾಗ ವೇಟರ್ ಎನಿಸ್ತಾನೆ, 2 ದೊಡ್ಡವರಿಗೆ ಎನಿಸಿ ಒಂದೇ ಲೆಕ್ಕ ಊಟ ಬಡಿಸ್ತಾರೆ. ಆ ತಾಯಿ ಸಹ ಹೇಳಿದ್ರೆ, ಆ ತಂದೆ ಸಹ ಹೇಳಿದ್ರೆ, ಆ ಕುಟುಂಬದವರು ಸಹ ಹೇಳಿದ್ರು ಆ ಮಗುವಿಗೆ ಊಟ ಅಂತ. ಸೊ ಇವರು ದೊಡ್ಡವರಿಗೆ ಅಂತ ಬಡಿಸ್ತಾರೆ, ಅಲ್ಲಿ ಹೋಗುವಾಗ ಮಗುವಿಗೆ ಅಷ್ಟು ಊಟ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದು ಊಟ ವೇಸ್ಟ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಹೀಗೆ ಆಗೋದು ಬೇಡ. ನಿಮ್ಗೆ ಸಾಧ್ಯವಾಗುದು ನಮ್ಗೆ ಸಂಪರ್ಕಿಸಿ, ನಿಮ್ಗೆ ಕೊಡ್ಲಿಕ್ಕೆ ಆಗದಿದ್ರು ಅಡ್ಡಿಲ್ಲ, ನಮ್ಗೆ ಕೊಡಿ. ಮತ್ತೆ ಜನರು ಕೂಡ ಎಚ್ಚೆತ್ಕೋಬೇಕು. ಯಾಕಂದ್ರೆ ಎಷ್ಟೇ ಸಂಘ ಸಂಸ್ಥೆಗಳ ಅಥವಾ ಯಾವುದೇ ಒಂದು ಕೆಲಸ ಮಾಡ್ಬೇಕಿದ್ರು ಬರೀ ಆ ಒಂದು ಕಾರ್ಯವನ್ನ ಮಾಡುವವರು ಮಾತ್ರ ಅಲ್ಲ, ನಾವು ಕೂಡ ತಿನ್ನುವ ಅನ್ನವನ್ನ ಇಷ್ಟೇ ಮಿತಿಯಾಗಿ ಯೂಸ್ ಮಾಡಬೇಕು, ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅನ್ನೋದು ಜನರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಾದಾಗ್ಲೇ ಇಂತಹದೊಂದು ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ನೀವು ಹೇಳಿದಾಗೆ ಅಮ್ಮನಿಗೂ ಮಗುವಿಗೂ ಒಂದೇ ತರ ಪ್ಲೇಟ್ ಅಲ್ಲಿ ಇಟ್ಕೊಂಡು ಅನ್ನ ತಕೊಂಡು ಹೋಗುವಂತದ್ದು. ಈಗ ನಮ್ಮದೇ ಪರಿಸರ ನೋಡ್ತೀವಿ. ಬೇಕಾದ್ರೆ ನಾವು ನಮ್ಮ ಮನೆಯ ಸೈಡ್ ನಲ್ಲಿ ತುಂಬಾ ಕಷ್ಟದಲ್ಲಿ ಒಂದು ಕಾಲೋನಿ ಇದೆ ಅಥವಾ ಜೋಪಡಿ ಪಟ್ಟಿಗಳಿವೆ, ಅಲ್ಲಿಗೆ ನಾವು ಕೊಡುದಿಲ್ಲ, ಬದಲಾಗಿ ಆ ಊಟವನ್ನು ಹೊರಗೆ ಬಿಸಾಡ್ತೇವೆ, ಡಸ್ಟ್ಬಿನ್ಗೆ ಹಾಕ್ತೇವೆ. ಈಗ ಫ್ಲಾಟ್ಗಳಲ್ಲಿ ಇರುವವರಿಗೆ ಅಂತೂ ಅಲ್ಲಿ ನಾಯಿ ಸಾಕ್ಲಿಕ್ಕಿಲ್ಲ, ಬೆಕ್ಕು ಸಾಕ್ಲಿಕ್ಕಿಲ್ಲ, ಅಂತ ಸಮಯದಲ್ಲಿ ಊಟ ವೇಸ್ಟ್ ಎಲ್ಲ ನಾನು ಖುದ್ದು ಕಣ್ಣಲ್ಲಿ ನೋಡಿದ್ದೇವೆ. ಆದ್ರೂ ಕೂಡ ಎಂತ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಸೊ ಈ ಮೂಲಕ ನಮ್ಗೆ ಒಂದು ಖುಷಿ ಆಯ್ತು. ಈಗ ನಾನು ಇಲ್ಲಿಂದ ನೋಡುವಾಗ ಒಂದು ಮಾಧ್ಯಮದವರಿಗೆ ನನಗೆ ಮೆಸೇಜ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್ ಕೊಡಿ. ಇನ್ನೊಬ್ರು ಮೆಸೇಜ್ ಮಾಡಿದರೆ, ನಿಮ್ಗೆ ನಾಡ್ದು ಸಂಡೆ ನಾವು ಊಟದ ವ್ಯವಸ್ಥೆಯನ್ನು ಹೇಳ್ತೇವೆ, ಅಲ್ಲಿ ಒಂದು ಪಾವತಿಸಿ ಅಂತ ಹೇಳಿದ್ರು. ಸೊ ಇಂಥದ್ದೆಲ್ಲ ನೋಡುವಾಗ ಖುಷಿ ಆಗುತ್ತೆ. ವಿಶೇಷವಾಗಿ ನಾವು ಸ್ಪಂದನ ವಾಹಿನಿಗೆ ಧನ್ಯವಾದ ಹೇಳ್ತೇವೆ. ಈ ಮೂಲಕವಾದ್ರೂ ನಮ್ಮ ಜನರು ಬದಲಾಗ್ಲಿ. ಅದಕ್ಕೆ ಜನರು ತುಂಬಾ ಮಂದಿ ಒಳ್ಳೆ ಇದ್ದಾರೆ, ಇಲ್ಲ ಅಂತ ಹೇಳುದಿಲ್ಲ, ಆದ್ರೂ ಕೂಡ ಬಹಳಷ್ಟು ಮಂದಿ ಊಟವನ್ನು ಹಾಳು ಮಾಡ್ತಾರೆ. ಸೊ ಈ ಕಾರ್ಯಕ್ರಮ ನೋಡಿ ಆದ್ರೂ ಬದಲಾಗ್ಲಿ. ನಮ್ಗೆ ಸಂಪರ್ಕ ಮಾಡದಿದ್ರು ಕೂಡ ಅಡ್ಡಿಲ್ಲ, ಆದ್ರೆ ಯಾರಿಗೆ ತಲುಪಬೇಕು ಅವರಿಗೆ ತಲುಪಲಿ. ನಿಮ್ಮಿಂದ ನಾವು ಕಾಣದ ದೇವರಿಗೆ ಪೂಜೆ ಮಾಡ್ತೇವೆ, ಆದ್ರೆ ಕಾಣುವಂತ ದೇವರು ಇದೇ ಬಡವರಾಗ್ಲಿ ಎಂಬ ಹಾರೈಕೆ ನಮ್ಮದು. ಓಕೆ ಸರ್, ನೀವೊಂದು ಈ ನಿಟ್ಟಿನಲ್ಲಿ ಯಾರ್ಯಾರಿಗೆ ಅನ್ನ ಈಗಾಗಲೇ ಸಲ್ತಾ ಇದೆ, ಈಗಾಗಲೇ ಕಾಲೋನಿ ಅಂತ ಹೇಳಿದ್ರಿ. ಸೊ ಆ ಉಳಿದಂತ ಅನ್ನ ಫಂಕ್ಷನ್ಗಳಲ್ಲಿ ವೇಸ್ಟ್ ಮಾಡಬಾರ್ದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ತಂದಿರ್ತಿರಲ್ಲ ಅನ್ನ, ಅದು ಯಾರ್ಯಾರ ಬಳಿಗೆ ಹೋಗಿ ಸೇರ್ತಾ ಇದೆ ಅಂತ? ಯಾಕಂದ್ರೆ ಜನರು ಅನ್ಕೊಂತಾರೆ ಇವ್ರು ತಗೊಂಡು ಎಲ್ಲಿ ಹೋಗ್ತಾರೆ, ಎಂಥದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ, ಬರೀ ಪೋಸ್ಟರ್ ಹಾಕ್ತಾರೆ, ಅದು ಹಾಕ್ತಾರೆ ಅಂತ. ಸೊ ಯಾರ ಬಳಿ ಹೋಗಿ ಸೇರ್ತಾ ಇದೆ ಈ ಅನ್ನ ಅನ್ನುವಂಥದ್ದು? ಅನಾಥಾಶ್ರಮ, ವೃದ್ಧಾಶ್ರಮ, ಹಗಲಿಗಾದ್ರೆ ವೃದ್ಧಾಶ್ರಮ, ಅನಾಥಾಶ್ರಮ ಮತ್ತು ಬಾಲಾಶ್ರಮ ಮತ್ತು ವಿಶೇಷ ಮಕ್ಕಳ ಶಾಲೆ ಕೊಟ್ಟಿದ್ದೇವೆ. ರಾತ್ರಿಗೆ ನಮ್ಮ ಹತ್ರ ಶೇಖರಣೆ ಮಾಡುವಷ್ಟು ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ಅದರಿಂದಾಗಿ ನಾವು ಕಾಲೋನಿಗಳಿಗೆ, ಬಡವರು ಇದ್ದ ಕಾಲೋನಿಗಳಿಗೆ ಮತ್ತು ವಲಸೆ ಬಂದ ಅವರಿದ್ದಾರೆ, ಈಗ ಬಳ್ಳಾರಿಯಿಂದ ಬಂದವರು ಇದ್ರು, ಹೀಗೆ ವಲಸೆ ಬಂದವರ ಕಾಲೋನಿಗಳಿಗೆ ನಾವು ಕೊಡ್ತಿದ್ದೇವೆ. ಓಕೆ ಸರ್, ಇವಾಗ ಅವ್ರು ಹೇಳ್ತಾ ಇದ್ರು ವೃದ್ಧಾಶ್ರಮ, ಬಾಲಾಶ್ರಮ, ಅನಾಥಾಶ್ರಮ ಇಂಥದ್ದೆಲ್ಲಕ್ಕೆಲ್ಲ ಕೊಡ್ತಾ ಇದ್ದೀರಿ ಅಂತ. ಸೊ ನಿಮಗೂ ಗೊತ್ತಿರುತ್ತೆ ಈಗ ಉಡುಪಿಯಲ್ಲಿ ಎಷ್ಟು ಅನಾಥಾಶ್ರಮಗಳಿದೆ ಅನ್ನೋದು ಸ್ವಲ್ಪ ಮಂದಿ ಗೊತ್ತಿರುತ್ತೆ, ಅದು ರಿಜಿಸ್ಟರ್ಡ್ ಆಗಿರುವಂಥದ್ದು. ಕಾಲೋನಿಗಳಲ್ಲಿ ಅಲ್ಲಲ್ಲಿ ನಾಗ ಹೇಳಿದೆ ಡಸ್ಟ್ಬಿನ್ನಲ್ಲಿ ಹೆಕ್ ತಿನ್ನುವಂಥವ್ರು, ಬಸ್ ಸ್ಟ್ಯಾಂಡ್ಗಳಲ್ಲಿ ಬದುಕುವಂಥವ್ರು ಅದೆಷ್ಟೋ ಜನರು ಇದ್ದಾರೆ. ಸೊ ಅವರ ಬಳಿ ಹೋಗಿದ್ದೀರಾ ಅಥವಾ ಅವರನ್ನ ಹುಡುಕುವಂತ ಪ್ರಯತ್ನ ನಡೆಸ್ತಾ ಇದ್ದೀರಾ ಹೇಗೆ ಅಂತ? ಈಗಷ್ಟೇ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೆ ಇನ್ನಿಬ್ಬರು ಸದಸ್ಯರು ಬಹಳಷ್ಟು ಕಡೆಗಳ ಭೇಟಿ ನೀಡಿದ್ದಾರೆ. ಇಲ್ಲಿ ಶಿರುವಾದಿಂದ ಈ ಬ್ರಹ್ಮಾವರ ತನಕ ಬೇರೆ ಬೇರೆ ಆಶ್ರಮಗಳಿಗೆ ಮತ್ತೆ ಬೇರೆ ಬೇರೆ ಕೇಂದ್ರಗಳಿಗೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಕಾಲೋನಿಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಒಂದು ರೀತಿಯ ಸಮೀಕ್ಷೆಯನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಕೊಡ್ಬೋದು, ಎಷ್ಟು ಮಂದಿ ಇದ್ದಾರೆ, ಯಾವ ರೀತಿಯ ಅನ್ನವನ್ನು ಕೊಡ್ಬೋದು, ಅಲ್ಲಿ ನಾವು ಯಾವ ರೀತಿ ಊಟ ಕೊಟ್ಟ ಸ್ವೀಕರಿಸ್ತಾರೆ ಅದನ್ನೆಲ್ಲ ನಾವು ನೋಡಿದ್ದೇವೆ. ಆಗ ಒಂದು ಲಿಸ್ಟ್ ಮಾಡಿ ಅಲ್ಲಿಯ ಸಂಪರ್ಕವನ್ನು, ಕಾಂಟ್ಯಾಕ್ಟ್ ನಂಬರ್ ತಕೊಂಡು ಈಗಷ್ಟೇ ಈಗ ಕೆಲವು ಕಡೆ ನಾವು ಕೊಡ್ತಾ ಇದ್ದೇವೆ.
ಮತ್ತೆ ಯಾವ ರೀತಿಯಲ್ಲಿ ಕೊಡ್ಬೋದು ಅಂತ ನಾವು ಒಂದು ಸಮೀಕ್ಷೆ ಮಾಡ್ತಾ ಇದ್ದೇವೆ, ರೆಡಿ ಮಾಡ್ತಾ ಇದ್ದೇವೆ. ಓಕೆ, ಈಗ ಒಟ್ಟು 2000 ಜನಕ್ಕೆ ಒಂದು ಕೊಟ್ಟಿರುವಂಥ ಒಂದು ಆಗಿದೆ. ಸೊ ಎಷ್ಟು ಈಗ ಹೇಳಿದ್ರೆ ನೈಟ್ ನಮಗೆ ಶೇಖರಣೆ ಮಾಡುವಂಥ ಸೌಲಭ್ಯಗಳು ಯಾವುದಿಲ್ಲ ಅಂತ. ಈಗ ನೈಟ್ ಟೈಮ್ಸ್ ಎಲ್ಲ ಕಾಲ್ ಬಂದಾಗ ಏನ್ ಮಾಡ್ತೀರಾ ಅವಾಗ? ಅಲ್ಲ, ಕಾಲೋನಿಗಳಿಗೆ ಒಂದು ಕೊಡ್ತೀರಾ, ಸೊ ಜಾಸ್ತಿ ಅನ್ನ ಉಳಿದ್ರೆ ಏನ್ ಮಾಡ್ತೀರಾ ಅಂತ? ಮತ್ತೇನ್ ಮಾಡ್ಲಿಕ್ಕಿಲ್ಲ, ನಾವು ಈಗ ಜಾಸ್ತಿ ಆದ್ರೆ ಬೇರೆ ಬೇರೆ ಕಾಲೋನಿಗಳಿಗೆ ಒಂದು 6-7 ಕಾಲೋನಿಗಳನ್ನು ನೋಡಿ. ಅಂದ್ರೆ ಉಡುಪಿ ಬಿಟ್ಟು ಹೊರಗಡೆನೂ ಕೊಡುವ ಪ್ರಯತ್ನ ಮಾಡ್ತಿದ್ದೀರಾ? ಇಲ್ಲ, ಈಗ ಉಡುಪಿ ಬಿಟ್ಟು ಹೊರಗೆ ಹೋಗ್ಲಿಲ್ಲ ನಾವು. ಉಡುಪಿ ಜಿಲ್ಲೆಯಲ್ಲಿ ನಮ್ದು ತಂಡ ಅಷ್ಟೊಳಗೆ ಸ್ಟ್ರಾಂಗ್ ಆಗಲಿಲ್ಲ. ಸೊ ನಮ್ಗೀಗ ನಾವು ಎಲ್ಲ ಕಡೆ ನಾವು ಒಂದು ಬೇರೆ ಬೇರೆ ವಲಯ ಮಾಡ್ತಾ ಇದ್ದೇವೆ. ವಲಯ ಮಾಡುವ ಮೂಲಕವಾಗಿ ಅಧ್ಯಕ್ಷರು ಮೇನ್ ಇರ್ತಾರೆ. ಸೊ ಅವರ ಅಂಡರಲ್ಲಿ ಬೇರೆ ಬೇರೆ ಟೀಮ್ಗಳಾಗ್ತವೆ. ಅಲ್ಲಿ ಆ ಪರಿಸರದಲ್ಲಿ ಯಾವುದೊಂದು ಕಾಲ್ ಬಂದ್ರೆ, ಈಗ ಅಧ್ಯಕ್ಷರಿಗೆ ಕಾಲ್ ಬಂದ ಕೂಡಲೇ ಈಗ ಕುಂದಾಪುರದಲ್ಲಿ ಊಟ ಹೊಲ್ದ್ರೆ ಅಥವಾ ಶಿರುವದಲ್ಲಿ ಊಟ ಹೊಲ್ದ್ರೆ ನಾವು ಆ ವಲಯಕ್ಕೆ ಯಾರನ್ನು ಇನ್ಚಾರ್ಜ್ ಕೊಡ್ತೇವೆ ಅವರನ್ನು ಸಂಪರ್ಕಿಸುವಂತ ವ್ಯವಸ್ಥೆ ಮಾಡ್ತೇವೆ. ಸೊ ಯಾವ ಹೊತ್ತಲ್ಲಾದ್ರೂ ಕೂಡ ನಮ್ಮ ತಂಡ. ಓಕೆ, ನಾನು ಅದ್ರ ಮಾತಾಡ್ತೀನಿ. ಈಗ ಟೀಮ್ ಸೆಟ್ ಅಂತ ಇರುತ್ತೆ. ಈಗ ನೀವಾಗ ಹೇಳಿದಕ್ಕೆ ನಾನು ಹೇಳ್ತಾ ಇರುವಂತದ್ದು, ಕುಂದಾಪುರದಿಂದ ಸೈಡ್ ಬಂದ್ರೆ ಹೀಗಿರುತ್ತೆ, ಕಾಪುಯಿಂದ ಬಂದ್ರೆ ಈ ತರ ಇರುತ್ತೆ, ಅಥವಾ ಪಡುಬಿದ್ರೆ ಆ ಕಡೆಯಿಂದ ಬಂದ್ರೆ ಅಲ್ಲಲ್ಲಿಯ ಇದಕ್ಕೆ ನಾವು ಜನರಿಗೆ ಇದು ಮಾಡಿರ್ತೀವಿ ಅಂತ. ಸೊ ಅದು ಟೀಮ್ ಸೆಟ್ ಯಾವ ತರ ಮಾಡ್ಕೊಂಡಿರ್ತೀರಾ ಅಂತ? ಈಗ ನಮ್ದು ಟೀಮ್ ಸೆಟ್ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ನೀವು ಕೊಡುವಂತ ಇದರಲ್ಲಿ ನಾವು ನಮ್ಮಲ್ಲಿ ಬೇರೆ ಬೇರೆ ಹುಡುಗರಿದ್ದಾರೆ. ಸೊ ಒಂದಿಬ್ಬರು ಇದ್ದಾರೆ. ಇಲ್ಲದೆ ನಾವು ನಮ್ಗೆ ಈಗ ಕೆಲವೊಂದು ಕಾಲ್ಗಳು ಮಾತ್ರ ಬಂದಿದೆ. ತುಂಬಾ ಮಂದಿ ಈಗ ಕಾರ್ಯಕ್ರಮಗಳು ಕೂಡ ಕಡಿಮೆ. ಮುಂದಿನ ಈಗ ಕಾರ್ಯಕ್ರಮ ಸೀಸನ್ ಆರಂಭವಾಗ್ತಾ ಇದೆ. ಹಾಗಾಗಿ ತುಂಬಾ ಮಂದಿ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಟೀಮ್ ಮಾಡ್ಬೇಕಂದ್ರೆ ಈ ಟೀಮ್ ಅನ್ನು ನೋಡಿ ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ, ಅಂತಾರಾಜ್ಯ ಮಟ್ಟದಲ್ಲಿ ಮತ್ತು ದೇಶದಲ್ಲಿಯೇ ಒಂದು ಬಡತನ ಮುಕ್ತ ನಮ್ಮ ದೇಶ ಆಗ್ಬೇಕು. ಅನ್ನದಿಂದ ನಾವು ಇದರಾಗಬೇಕು, ಎಲ್ಲರಿಗೂ ಅನ್ನ ಸಿಗುವಂತ ಆಗ್ಬೇಕು. ಎಲ್ಲವೂ ನಾವು ಸರ್ಕಾರಕ್ಕೆ ನಂಬಿ ಕೂತ್ಕೊಂಡ್ರೆ ಖಂಡಿತವಾಗಿ ಸಾಧ್ಯನೇ ಇಲ್ಲ. ಸರ್ಕಾರ ಅವರಿಗೆ ಬೇಕಾದಾಗ ಬೇರೆ ಬೇರೆ ಯೋಜನೆ ಹಮ್ಮಿಕೊಡ್ತದೆ. ಆದ್ರೆ ಕೆಲವೊಂದು ನಾವು ಮಾಡ್ತಿರೋ ಹೋದ್ರೆ ಸರ್ಕಾರ ನಮ್ಮ ಬಳಿ ಖಂಡಿತವಾಗಿ ಬರ್ತದೆ ಎಂಬ ಧೈರ್ಯ ಇದೆ. ಅದಕ್ಕಾಗಿ ನಾವು ನಮ್ಮ ಒಂದು ಅಧಿಕೃತ ಒಂದು ಮೇನ್ ಆಡಳಿತ ಮಂಡಳಿ ಇದೆ, ಅದರ ಬಳಿಕ ನಾವು ಚಿಕ್ಕ ಒಂದು ತಂಡ ಮಾಡ್ತಾ ಇದ್ದೇವೆ. ಎಲ್ಲಾ ಕಡೆಗಳಲ್ಲಿ ಕೂಡ 2-3 4-5 ಹುಡುಗರನ್ನು ಯೋಜಿಸಿ, ಅದಕ್ಕೆ ಜಾತಿ ಮತ ಇಲ್ಲ, ಖಾಲಿ ಹುಡುಗರೇ ಅಂತ ಬೇಕಲ್ಲ, ಯುವತಿಯರನ್ನು ಕೂಡ ಹೆಂಗಸರನ್ನು ಕೂಡ ಅವ್ರನ್ನ ಒಟ್ಟುಗೂಡಿಸಿ ಎಲ್ಲ ಸಮಾನ ಮನಸ್ಕರು ಇದ್ರೆ ಮಾತ್ರ ನಾವು ತಗೊಳ್ತೇವೆ. ನಮ್ಮೊಳಗೆ ಇದ್ದು ಬೆಂಕಿ ಕೊಡುವಂತ ದಯವಿಟ್ಟು ನಮ್ಗೆ ನಾವು ತಗೊಳ್ಳೋದಿಲ್ಲ. ನಮ್ಗೆ ಒಟ್ಟಿಗೆ ಬಡವರಿಗೆ ಅನ್ನ ತಲುಪಬೇಕು, ಅದೇ ಒಂದು ನಿರ್ಧಾರ. ಇದರಲ್ಲಿ ಯಾವುದೇ ಪೊಲಿಟಿಕ್ಸ್ ಇಲ್ಲ, ಜನರಿಗೆ ಅನ್ನ ತಲುಪಿಸುವಂತದ್ದು ಮಾತ್ರ. ಅದರಲ್ಲೂ ಕೂಡ ಬಡವರಿಗೆ ಅನ್ನ ತಲುಪಿಸುವ ಒಂದು ಪ್ರಯತ್ನ ಅಷ್ಟೇ. ನೀ ಕೊಟ್ಟ ಒಂದು ಅನ್ನದಲ್ಲಿ ಅವರ ಒಂದು ಹೊತ್ತಿನ ಹೊಟ್ಟೆ ತುಂಬುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗಿರುವಂತದ್ದು. ಸರ್, ಈಗ ತಲುಪಿಸಬೇಕಾದ್ರೆ ಓನ್ ವೆಹಿಕಲ್ ಬಳಸ್ತೀರಾ ಅಥವಾ ಹೇಗೆ? ಈಗ ಹೇಳಿದ್ರು ವೆಹಿಕಲ್ ವ್ಯವಸ್ಥೆ ಇಲ್ಲ ಅಂತ. ಹಾಗಿದ್ರೆ ಇಲ್ಲಿ ತನಕ ಯಾವ ತರ ವೆಹಿಕಲ್, ಯಾರು ಇದಕ್ಕೆ ಇದು ಮಾಡಿದ್ರು, ಫೆಸಿಲಿಟಿ ಯಾವ ತರ ಮಾಡ್ಕೊಂಡಿದ್ರು, ಹೇಗೆ ಅಂತ? ಅಂದ್ರೆ ಸ್ವಂತ ಕೈಯಿಂದ ಹಣ ಹಾಕೊಂಡು ಮಾಡಿದ್ರ ಹೇಗೆ ಅಂತ? ಇಷ್ಟರವರೆಗೆ ಸ್ವಂತ ಕೈಯಿಂದವೇ ಆಗ್ತಿದ್ದೇವೆ. ಅಂದ್ರೆ ನಮ್ಮ ಜೊತೆ ಎಷ್ಟೊತ್ತಿಗೂ ಕರೆದ್ರು ಬರುವಂತ ಒಂದು 3-4 ಮಕ್ಕಳಿದ್ದಾರೆ. ಸಫಾನ್ ಅಂತ ಉಡುಪಿಯವರು, ಶಾನವಾಜ್ ಹೊನ್ನಾಳ, ಮತ್ತೆ ಹರ್ಷದ್ ಅಂತ ಹಂಪನಕಟ್ಟೆ ಅವರು. ಇವರು ಎಷ್ಟೊತ್ತಿಗೆ ಕರೆದ್ರು ಕೂಡ ನಾನು ಬರ್ತೇನೆ ಅಂತ ಬರ್ತಾರೆ. ಸ್ವಂತ ವೆಹಿಕಲ್ ಉಂಟು ನಮ್ಮ ಹತ್ರ, ಅವರ ಹತ್ರ ಕಾರ್ ಉಂಟು, ಒಮ್ಮೊಮ್ಮೆ ಕಾರ್ ತರ್ತಾರೆ. ಇಲ್ಲಾಂದರೆ ನಮ್ಮ ಗಾಡಿ, ಸ್ವಂತ ಗಾಡಿಯಲ್ಲಿ ಹೋಗಿ ಒಂದು 200-300 ಜನರದ್ದೆಲ್ಲ ಸಿಕ್ಕಿದಾಗ ಬೇರೆ ಬೇರೆ ಕಡೆಗೆ ನಾವು ಡಿವೈಡ್ ಮಾಡಿ ಕೊಡ್ತೇವೆ. ಮಮತೆಯ ತೊಟ್ಟಿಲಲ್ಲಿ ಎಕ್ಸಾಂಪಲ್ 35 ಮೆಂಬರ್ಸ್ ಇದ್ದಾರೆ, 35 ಜನಕ್ಕೆ ಎಷ್ಟು ಊಟ ಬೇಕು, ವೇಸ್ಟ್ ಆಗಬಾರ್ದಲ್ಲ, ಅವರಿಗೆ ಅಷ್ಟನ್ನು ಕೊಟ್ಟು, ಮತ್ತು ಸ್ಪಂದನ ಸ್ಪೆಷಲ್ ಸ್ಕೂಲ್ ಅಂತ ಉಂಟು, ಅಲ್ಲಿ ಒಂದು 45-50 ಜನ ಇದ್ದಾರೆ, ಅಲ್ಲಿಗೆ ಕೊಡ್ತೇವೆ. ಬೇರೆ ಈ 300 ಊಟವನ್ನು ಪಾಂಬೂರು ತನಕ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಈಗ ಆಲ್ರೆಡಿ, ಉಡುಪಿಯ ಒಳಗಡೆ. ಮತ್ತು ಕುಂದಾಪುರದಲ್ಲಿ ಇನ್ನೂ ಹೋಗ್ಬೇಕಷ್ಟೇ, ನಾವು ಉದ್ಘಾಟನೆ ಮೊದಲೇ ಹೋಗ್ತೇವೆ. ಉಡುಪಿ ಜಿಲ್ಲೆಯನ್ನು ಕವರ್ ಮಾಡ್ತೇವೆ ಒಟ್ಟಾಗಿ. ಓಕೆ, ಇವಾಗ ಅದೇ ವೆಹಿಕಲ್ ವ್ಯವಸ್ಥೆ. ಇದರಲ್ಲಿ ಇನ್ನೊಂದು ವಿಷಯ ಅಂದರೆ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಕೇಳ್ಪಟ್ವಿ. ಸೊ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು, ಇದಕ್ಕೆ ಅವರು ಸಾಕ್ಷಿ. ಸೊ ಅವರು ಯಾವ ತರ ಒಂದು, ಅಂದ್ರೆ ಅವರು ಮುಂದೆ ಬಂದ್ರೆ ಖಂಡಿತ ಆಗುತ್ತೆ, ಅವರಲ್ಲಿ ಒಂದು ಧೈರ್ಯ ಬರಬೇಕು, ನಾವು ಮುನ್ನುಗ್ಬೇಕು ಅನ್ನೋಂಥದ್ದು. ಸೊ ಅವ್ರು ಯಾವ ತರ ಒಂದು ಕಾಲೇಜು ವಿದ್ಯಾರ್ಥಿಗಳಾಗಿ ಯಾವ ತರ ಸಪೋರ್ಟ್ ಮಾಡ್ತಿದ್ದಾರೆ? ಅವರಾಗೆ ಬರ್ತಿದ್ದಾರೆ. ಅಂದ್ರೆ ನಾವು ಕಾಲೇಜ್ ಸ್ಟೂಡೆಂಟ್ ಅನ್ನು ಏಕೆ ಎಳೆದುಕೊಳ್ತಿದ್ದೇವೆ ಅಂದ್ರೆ, ಇದು ಮುಂದಿನ ಪೀಳಿಗೆಗೂ ಇದು ಬರಬೇಕು. ಇದು ನಮ್ಮ ಕಾಲದಲ್ಲಿ ಮುಗ್ದೋಗ್ಬಾರ್ದು. ಇದು ಮಾನವ ಕುಲ ಇರುವ ತನಕನೂ ಇದರ ಉಪಯೋಗ ಜನರಿಗೆ ಬರಬೇಕು, ಅನ್ನ ವೇಸ್ಟ್ ಆಗಬಾರ್ದು, ಪಾಪದವರಿಗೆ ಹೋಗ್ಬೇಕಂತ. ಹಾಗಾಗಿ ಮಕ್ಕಳೆಲ್ಲ ಅವರಾಗೆ ಬಂದು ಸೇರ್ತಿದ್ದಾರೆ ಈ ಗ್ರೂಪಿನಲ್ಲಿ. ನಾವು ಲಿಂಕನ್ನು ಶೇರ್ ಮಾಡಿದಾಗ ಸ್ಟೂಡೆಂಟ್ಗಳು ತುಂಬ ಜನ ಬಂದಿದ್ದಾರೆ. ತುಂಬ ಕಾಲೇಜ್ ಪ್ರಿನ್ಸಿಪಲ್ಗಳು ಕಾಲ್ ಮಾಡಿದ್ದಾರೆ ನಮಗೆ, ಒಳ್ಳೆಯ ಕೆಲಸ ನೀವು ಅಲ್ಲಿ, ಅಂದರೆ ಬಿಸಿ ಊಟ ಅಂತ ಇರ್ತದೆ, ಅದು ಉಳಿದ್ರೂ ಕೂಡ ಕೊಡ್ತಿದ್ದಾರೆ ನಮಗೆ. ಅದನ್ನು ನಾವು ಬೇರೆ ಕಡೆಗೆ ತಲುಪಿಸ್ತಾ ಇದ್ದೇವೆ ಆಶ್ರಮಗಳಿಗೆಲ್ಲ. ಓಕೆ ಸರ್, ಇವಾಗ ಒಂದು ಕಡೆ ಇಂಥ ವ್ಯವಸ್ಥೆಗಳು ನಡೀತಿದೆ. ನಾಡ್ದು ಇದೇ ಅಕ್ಟೋಬರ್ 11ಕ್ಕೆ ಉದ್ಘಾಟನೆ ಸಮಾರಂಭ ಇಟ್ಕೊಂಡಿದ್ದೀರಾ. ಸೊ ಏನೆಲ್ಲ ಮಾಡ್ಕೊಂಡಿದ್ದೀರಾ, ಅದಕ್ಕೆ ವ್ಯವಸ್ಥೆ ಯಾವ ಥರ ಇರುತ್ತೆ, ಯಾರೆಲ್ಲ ಬರ್ತಾ ಇದ್ದಾರೆ, ಸೊ ಏನು ಮುಂದೆ ಮಾಡಬೇಕು ಇದರ ಬಗ್ಗೆ?
ಅದರ ಬಗ್ಗೆ ನಾವು ಮೊನ್ನೆ ಆದಿತ್ಯವಾರ ಮೀಟಿಂಗ್ ಮಾಡಿದ್ದೇವೆ. ಈಗ ಒಂದೇ ಗುರುವಾರ ಇಲ್ಲ ಶುಕ್ರವಾರ ಮತ್ತೊಂದು ಸಭೆ ನಾವು ಸೇರ್ತಾ ಇದ್ದೇವೆ. ಈ ಸಭೆಯ ಮುಂಚೆ ನಾವು ನಿರ್ಧಾರ ಮಾಡಿದಾಗ ಅಂದ್ರೆ ಮೊನ್ನೆ ಆದಿತ್ಯವಾರ ನಡೆದ ಮೀಟಿಂಗ್ ನಲ್ಲಿ ನಾವು ಹತ್ತಿರದಲ್ಲಿರುವಂತ ನಮ್ಗೆ ಕ್ಲೋಸ್ ಇರುವಂತ ಕ್ಯಾಟರಿಂಗ್ ಗಳ ಮಾಲಕರನ್ನು ಎಷ್ಟು ಮಂದಿ ಬರ್ಬೋದು, ಸೊ ಅಲ್ಲಿ ನಾವು ಪ್ರಚಾರವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ ಆ ಕಾರ್ಯಕ್ರಮ, ಆದ್ರೆ ಅಲ್ಲಿ ತುಂಬಾ ಮಂದಿಗೆ ಇನ್ವೈಟ್ ಮಾಡುದಿಲ್ಲ. ಅಂದ್ರೆ ಎಲ್ಲರೂ ಬಂದು ಅಲ್ಲಿ ಕಾರ್ಯಕ್ರಮ ಇದಾಗುವುದಕ್ಕಿಂತ 200 ಮಂದಿಯನ್ನು ಅಲ್ಲಿ ಸಂಭ್ರಮಕ್ಕೆ ಭಾಗಿಯಾಗಿಸಿ ಒಂದು 100 ಮಂದಿಗೆ ಊಟವನ್ನು ನಾವು ಆಶ್ರಮಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. 2-3 ಆಶ್ರಮಕ್ಕೆ ನಾವು ಇನ್ವೈಟ್ ಮಾಡ್ತೇವೆ. ಮತ್ತು ದಾನಿಗಳ ಮುಖಾಂತರವಾಗಿ ನಮಗೆ ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮ ನಮಗೆ ಶಿಸ್ತು ಬೇಕು. ಯಾಕಂದ್ರೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಅನ್ನ ಹಾಳಾಗ್ತದೆ. ಅನ್ನ ಹಾಳಾದ ಕೂಡಲೇ ಹೆಸರು ನಮ್ಮ ಸಂಸ್ಥೆಗೆ ಬರುತ್ತೆ. ಅದರಲ್ಲೂ ಕೂಡ ಸಂಸ್ಥೆಗೆ ಮಾತ್ರವಲ್ಲ, ಅಲ್ಲಿ ಯಾರು ಮುಟ್ಟಿಸ್ತಾರೆ, ಯಾರು ತಲುಪಿಸ್ತಾರೆ, ಯಾರನ್ನು ಸಂಪರ್ಕಿಸ್ತಾರೆ ಅವರಿಗೆ ಹೆಸರು ಹಾಳು ಬರ್ತದೆ. ಅದಕ್ಕಾಗಿ ನಮ್ಗೆ ಸಮಯಕ್ಕೆ ಸರಿಯಾಗಿ ಇದು ಕಾರ್ಯಕ್ರಮ ಆರಂಭವಾಗಬೇಕು. ದೊಡ್ಡ ಕನಸಿದೆ. ದೊಡ್ಡ ಕನಸನ್ನು ಇಟ್ಕೊಂಡು ಅಧ್ಯಕ್ಷರೊಂದಿಗೆ ಕಾರ್ಯದರ್ಶಿ ಅವರನ್ನ ಉನ್ನತವಾಗಿ ಗೌರವಾಧ್ಯಕ್ಷರು ಕನಸನ್ನು ಇಟ್ಕೊಂಡು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರೇ ಗೌರವಾಧ್ಯಕ್ಷ ಹೇಳಿದ್ದಾರೆ, ಎಲ್ಲ ಖರ್ಚು ವೆಚ್ಚವನ್ನು ನಾನು ನೋಡ್ತೇನೆ, ಈ ಕಾರ್ಯಕ್ರಮದ ಊಟದ ವ್ಯವಸ್ಥೆ ನಾನೇ ಸ್ಪಾನ್ಸರ್ ಮಾಡ್ತೇನೆ ಹೇಳಿದ್ದಾರೆ. ಅವರ ಮನಸ್ಸಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಕೂಡ ಅವರು ಯಾವತ್ತೂ ಕೂಡ ನಮ್ಮ ಅಂತ ಯುವಕರಿಗೆ ಪ್ರೋತ್ಸಾಹ ಮಾಡುವಂತವ್ರು. ಹಾಗಾಗಿ ಕಷ್ಟ ಅಂತ ಏನಂತ ಅವ್ರಿಗೆ ಗೊತ್ತಿದೆ. ಮಾತ್ರವಲ್ಲ, ಅಲ್ಲಿಯ ಕಾರ್ಯಕ್ರಮದಲ್ಲಿ ದಾನಿಗಳ ಮುಖಾಂತರವಾಗಿ 100 ಮಂದಿಯ ಒಂದು ಊಟವನ್ನು ನಾವು ಬೇರೊಂದು ಸಂಸ್ಥೆಗೆ ನಾವು ಅಲ್ಲಿಂದ ಕೊಡ್ತಾ ಇದ್ದೇವೆ. ಆ ಸಂಸ್ಥೆಯವರನ್ನು ಅಲ್ಲಿಯೇ ಕರೆದು 2-3 ವಾಹನಗಳಲ್ಲಿ ಲೋಡ್ ಮಾಡಿ ಒಂದು 3-4 ವಾಹನಗಳಲ್ಲಿ 3 ಸಂಸ್ಥೆಗೆ ನಾವು ಕೊಡ್ತಾ ಇದ್ದೇವೆ. ಮತ್ತೆ ಉಳಿದ ಆಹಾರವನ್ನು ನಾವಲ್ಲಿ ಎಲ್ಲ ಮಾಧ್ಯಮಗಳಿಗೆ ಮತ್ತು ದಾನಿಗಳಿಗೆ ಸಮಾಜ ಸೇವಕರನ್ನು ಅಲ್ಲಿ ಕರೆದು ಅದರಲ್ಲಿ ಮಾತ್ರವಲ್ಲದೆ ಒಂದು 5-10 ಮಂದಿ ಸಮಾಜ ಸೇವಕರಿಗೆ ಸನ್ಮಾನಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಓಕೆ, ಖಂಡಿತ ಸರ್. ನಿಮ್ಮ ಈ ಒಂದು ಪ್ರಯತ್ನ ಯಶಸ್ವಿ ಆಗ್ಲಿ ಅನ್ನೋದು ಕೂಡ ನಮ್ಮ ಆಶಯ ಸರ್. ಒಂದು ಅಧ್ಯಕ್ಷರ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಒಂದು ಅಧ್ಯಕ್ಷರಂದ್ರೆ ಒಂದು ಲೀಡರ್ ಅನ್ನುವಂಥದ್ದು ಖಂಡಿತವಾಗಿ ನಿಮ್ಮ ಒಂದು ಕಾರ್ಯದರ್ಶಿ ಆಗಿರ್ಬೋದು, ನಿಮ್ಮ ಒಂದು ಸಂಘಟನೆಯನ್ನ ಮೇಂಟೈನ್ ಮಾಡೋದು ಅಥವಾ ಲೀಡ್ ಮಾಡುವಂಥವ್ರು ನೀವು. ಸೊ ಡಿಸಿಷನ್ ಯಾವ ಥರ ಇರುತ್ತೆ, ಯಾವ ಥರ ತಗೊಳ್ತಾರೆ, ಅಂದರೆ ಈ ಥರ ತಗೊಳ್ಳೋದು ಬೇಕಾ ಬೇಡವಾ ಆಗು ಹೋಗುಗಳೆಲ್ಲ ಇರುತ್ತಲ್ಲ, ಸೊ ಯಾವ ಥರ ಡಿಸಿಷನ್ ತಗೊಳ್ತೀರಿ ಅನ್ನೋ? ಇಲ್ಲ, ನಮ್ಮ ಹತ್ರ ಎಲ್ಲ ಅನ್ಯೋನ್ಯತೆಯಲ್ಲಿ ಸರ್ವಧರ್ಮೀಯರಾಗಿ ಇದ್ದೇವೆ ನಾವು. ಅನ್ಯೋನ್ಯತೆಯಲ್ಲಿ ನಾವು ತಗೊಳ್ತೇವೆ ಗೌರವಾಧ್ಯಕ್ಷ. ಯಾಕಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ ಒಬ್ಬರ ಮನಸ್ಥಿತಿ ಕೂಡ ಇಲ್ಲಿ ಆ ಕಡೆ ಈ ಕಡೆ ಆದ್ರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತದ್ದು. ಸೊ ಅದನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀರಿ? ಇಲ್ಲ, ಇಷ್ಟವರೆಗೆ ಅಂತ ಸಮಸ್ಯೆ ಬರ್ಲಿಲ್ಲ. ನಾವು ಮೀಟಿಂಗ್ ಯಾಕಂದ್ರೆ ಈಗ ಮಗು ಆಗಿದೆ, ಇನ್ನು ಒಂದೊಂದೇ ಹೆಜ್ಜೆ ಇಟ್ಟು ಅದು ಬೆಳೀತಾ ಬರುತ್ತೆ ಖಂಡಿತವಾಗಿ. ಈಗ ಅಂದ್ರೆ ವಾಟ್ಸಪ್ ಅಲ್ಲಿ ನಾವು ಜಾಸ್ತಿ ಸಿಗುದು ವಾಟ್ಸಪ್ ಅಲ್ಲಿ ಎಂತಂದ್ರೆ ಅಧ್ಯಕ್ಷರು 7 ಗ್ರೂಪ್ ಅಲ್ಲಿ ಮಾಡಿದೆ. 7 ಗ್ರೂಪ್ ಅಲ್ಲಿ 2 ನಮ್ದು ಮೇನ್ ಕಮಿಟಿ ಇದೆ, ಒಂದು ಆಡಳಿತ ಕಮಿಟಿ ಇದೆ. ಸೊ ಅಲ್ಲಿ ನಾವು ಎಂತ ಡಿಸೈಡ್ ಮಾಡ್ತೇವೆ, ಅಡ್ಮಿನ್ ಕಮಿಟಿ ಇದೆ. ಸೊ ಅಲ್ಲಿ ನಾವು ಎಂತ ಡಿಸೈಡ್ ಮಾಡ್ತೇವೆ ಬೇರೊಂದು ಗ್ರೂಪ್ಗಳಿಗೆ ಹಂಚ್ತೇವೆ. ಎಲ್ಲ ಅಲ್ಲಿ ಆದದನ್ನೇ ದೊಡ್ಡ ಗ್ರೂಪ್ ಅಲ್ಲಿ ಆದಂತನ್ನೇ ಇಲ್ಲಿ ನಾವು ಫೈನಲ್ ಮಾಡೋದಿಲ್ಲ. ಸೊ ನಮ್ಮಲ್ಲಿ ಎಂತ ಫೈನಲ್ ಆಗಿದೆ ಅದನ್ನು ಹಂಚಿಕೊಳ್ತೇವೆ. ಆಗ ನಮ್ಗೆ ಇಲ್ಲಿ ಎಂತ ಸಹ ಪ್ರಾಬ್ಲಮ್ ಬರೋದಿಲ್ಲ. ಕೆಲವು ಸಲ ನಾವು ಕಾಲ್ ಮಾಡಿ ಸುಲಭ ಅಲ್ಲ, ಯಾಕಂದ್ರೆ 10 ಮಂದಿ 15 ಮಂದಿಗೆ ಒಂದೊಂದು ಸಂಪರ್ಕಿಸಲು ಸುಲಭ ಅಲ್ಲ. ಯಾಕಂದ್ರೆ 2-3 ಹೊರದೇಶದಲ್ಲಿ ಇದ್ದವರು ಕೂಡ ನಮ್ಮಲ್ಲಿ ಕಮಿಟಿಯಲ್ಲಿ ಇದ್ದಾರೆ. ಓಕೆ ಸರ್. ಈಗ ಕೊನೆಯದಾಗಿ ಹೇಳೋದಾದ್ರೆ ನಿಮ್ಮ ಒಂದು ಉಡುಪಿ ಹೆಲ್ಪ್ ಲೈನ್ ಬಗ್ಗೆ ಜನರಿಗೆ ಯಾವ ತರ ಸ್ಪಂದನ ವಾಹಿನಿ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀರಾ ಅನ್ನುವಂಥದ್ದು? ಸ್ಪಂದನ ವಾಹಿನಿ ಮೂಲಕ ಅಂದರೆ ನಾವು ನಾಡ್ದು ಅಧಿಕೃತವಾಗಿ 11ನೇ ತಾರೀಕು ಉದ್ಘಾಟನೆ ಇದೆ. ಅದಕ್ಕೆ ನಮಗೆ ಮೊದಲಾಗಿ ಕ್ಯಾಟ್ರಿನ್ ಅವರು ಕೊಟ್ಟರೆ ಮಾತ್ರ ನಮಗೆ ಸಹಕಾರ ಕೊಡಬೇಕಾಗ್ತದೆ. ಅವರು ಕೊಟ್ಟರೆ ಮಾತ್ರ ನಮ್ಮದೇನು ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅವರು ನಮಗೆ ಸಹಕಾರ ಕೊಡಬೇಕು. ಅದೇ ರೀತಿ ತೆಗೆದುಕೊಳ್ಳುವವರು, ಈಗ ಆಶ್ರಮ ಆಗಿರಲಿ, ಅನಾಥಾಶ್ರಮ, ವೃದ್ಧಾಶ್ರಮ, ಅವರು ಅದೇ ರೀತಿಯಲ್ಲಿ ನಮಗೆ ಸಮಾಜ ಸೇವಕರು. ನಾವೀಗ ಒಂದು ಏನು ಕನಸು ಇಟ್ಕೊಂಡಿದ್ದೇವೆ, ವಾಹನ ತಗೊಳ್ಬೇಕು, ಅದು ಪಾತ್ರೆ ತಗೊಳ್ಬೇಕು, ಸ್ವಂತ ಒಂದು ಮನೆ ಒಂದು ಪಾತ್ರೆ ವ್ಯವಸ್ಥೆಯನ್ನು ಇಡಬೇಕು ಸಂಸ್ಥೆ. ಹೌದೌದು, ಅದಕ್ಕೆ ನಮಗೆ ಸಂಪೂರ್ಣ ಸಹಕಾರ ಉಡುಪಿ ಜಿಲ್ಲೆಯ ಸಮಾಜ ಸೇವಕರಿಂದ ಆಗಬೇಕಾಗಿದೆ. ಓಕೆ ಸರ್, ನಿಮ್ಮ ಪ್ರಕಾರ ಕೊನೆಯದಾಗಿ ಈ ಒಂದು ಸಮಾಜ ಕಳಕಳಿಯುಳ್ಳಂತಹ ಕೆಲಸದ ಬಗ್ಗೆ ಏನು ಹೇಳ್ತೀರಾ ಸರ್? ಕೊನೆಯದಾಗಿ ಇದೊಂದು ಒಳ್ಳೆಯ ಕೆಲಸ. ಇದಕ್ಕೆ ನಿಮ್ಮ ಮೀಡಿಯಾದವರು ತುಂಬ ಸಪೋರ್ಟ್ ಮಾಡಿದ್ದೀರಿ. ಮೊದಲನೇದಾಗಿ ನಿಮಗೆ ಧನ್ಯವಾದಗಳು ಸ್ಪಂದನ ಮೀಡಿಯಾಕ್ಕೆ. ಇದರ ಮುಖಾಂತರ ತುಂಬ ವೀಕ್ಷಕರೆಲ್ಲ ಗಮನಿಸ್ತಿದ್ದಾರೆ ಇದನ್ನು. ಅವರೆಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಬೇಕು. ಇದಕ್ಕೆ ಅಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಕೊನೆಯದಾಗಿ ಸ್ಪಂದನ ವಾಹಿನಿ ಮೂಲಕ ಜನತೆಗೆ ಏನು ಹೇಳಕ್ಕೆ ಇಷ್ಟ? ನಿಜಕ್ಕೂ ನಮಗೆ ಖುಷಿ ಆಯಿತು. ಸ್ಪಂದನ ವಾಹಿನಿಗೆ ನಾವು ಈ ಮೂಲಕ ನಮ್ಮ ಸಂಸ್ಥೆಯ ಪರವಾಗಿ ಗೌರವಾಧ್ಯಕ್ಷರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಕೂಡ ನಮ್ಮೊಂದಿಗೆ ನಿಂತು ನಮ್ಮ ಈ ಕಾರ್ಯಕ್ರಮ ಬೆನ್ನವಲ್ಲ. ಖಂಡಿತ ಸರ್, ಸಮಾಜ ಕಳಕಳಿಯತ್ತ ನಮ್ಮದು. ನಾವು ಈ ಮೂಲಕ ನಮ್ಮ ಸಂಸ್ಥೆಯ ಮೂಲಕ ಜನರಿಗೆ ಹೇಳುವುದಿಷ್ಟೇ, ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಆಹಾರ ಉಳಿದ್ರೂ ಕೂಡ ದಯವಿಟ್ಟು ನೆರೆಮನೆಯಾಗಿ ಯೋಚಿಸಿ. ನೆರೆಮನೆಯವನಿಗೆ ಕೊಟ್ಟರೆ ಖಂಡಿತವಾಗಿ ದೇವರು ಒಳ್ಳೆ ಮಾಡ್ತಾರೆ.
ಕೊಡಗು ಮತ್ತೆ ಕೇರಳದಲ್ಲಿ ಆದಂತ ಪರಿಸ್ಥಿತಿ ನಮ್ಗೆ ಬರಬಾರ್ದು. ಸೊ ಅಲ್ಲಿ ಜನರು ಕಷ್ಟಪಟ್ಟಿದ್ದಾರೆ, ಇಲ್ಲಿಂದ ಹೋಗಿ ನಾವು ಅವರಿಗೆ ಕೊಟ್ಟಿದ್ದೇವೆ. ಸೊ ನಮ್ಮ ಊರುಗಳಲ್ಲಿ ಆಗುವಂತ ಯಾವುದೇ ಕಾರ್ಯಕ್ರಮಗಳಲ್ಲಿ ಊಟ ಉಳಿದಾಗ ದಯವಿಟ್ಟು ನಮ್ಮ ನೆನಪಿಡಿ. ನಮ್ಗೆ ನೀವು ಆಹಾರ ನಾವು ಊಟ ಮಾಡ್ತೇವೆ ಅಂತ ಟೆನ್ಷನ್ ಮಾಡಬೇಡಿ. ಅದರ ಬದಲಾಗಿ ಕಷ್ಟದಲ್ಲಿರುವವರಿಗೆ ತಲುಪಿಸ್ತೇವೆ, ನೀವೇ ಈ ಊಟವನ್ನು ಕೊಟ್ಟಿದ್ದೀರಿ, ನೀವೇ ಆ ಬಡವರ ಪಾಲಿನ ದೇವರು ಅಂತ ನಾವು ಭಾವಿಸ್ತೇವೆ. ಸೊ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಯಾವ ಕಷ್ಟದಲ್ಲಿದ್ರು ಕೂಡ ಯಾವ 12 ಗಂಟೆ ಕರೆದ್ರು ಕೂಡ ಆ ಊಟವನ್ನು ತಲುಪಿಸುವ ಜವಾಬ್ದಾರಿ ನಮ್ಮದು. ಓಕೆ ಸರ್, ಇಲ್ಲಿ ತನಕ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ, ನಿಮ್ಮ ಒಂದು ಸಂಸ್ಥೆ, ನಿಮ್ಮ ಕನಸಿನ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಮಗುವಾಗಿದ್ದ ನಿಮ್ಮ ಸಂಸ್ಥೆ ಇನ್ನಷ್ಟು ಹೆಮ್ಮರವಾಗಿ ಬೆಳೆಯಲಿ, ಇನ್ನಷ್ಟು ಬೆಳೆದು ಜನರಿಗೆ ಉಪಯೋಗ ಆಗಲಿ ಅನ್ನೋದೇ ನಮ್ಮ ಆಶೆ. ಇಲ್ಲಿ ತನಕ ಬಂದು ಮಾತಾಡಿದ್ದಕ್ಕೆ ಧನ್ಯವಾದ ಸರ್. ನಮಸ್ತೆ ವೀಕ್ಷಕರೇ, ಈಗಾಗಲೇ ಉಡುಪಿ ಹೆಲ್ಪ್ ಲೈನ್ ಅನ್ನುವಂತಹ ಸಮಾಜ ಕಳಕಳಿಯುಳ್ಳಂತಹ ಒಂದು ಸಂಸ್ಥೆ ಏನಿದೆ, ಸಾಕಷ್ಟು ಸುಮಾರು 2,000ಕ್ಕೂ ಹೆಚ್ಚು ಬಡ ಜನರಿಗೆ ಹೆಲ್ಪ್ ಮಾಡಿದೆ. ಉಳಿದ ಅನ್ನವನ್ನ ಕೊಡೋದ್ರ ಮೂಲಕ ಜನರ ಸೇವೆಯನ್ನ ಮಾಡ್ತಾ ಇದೆ. ದಯವಿಟ್ಟು ಯಾರು ಕೂಡ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅನ್ನವನ್ನ ವೇಸ್ಟ್ ಮಾಡಬೇಡಿ. ಉಡುಪಿಯ ಸುತ್ತಮುತ್ತ ಯಾವುದೇ ಸಮಾರಂಭ ಆಗಿರಲಿ ಅಥವಾ ಹೊರಗಡೆ ಸಮಾರಂಭ ಆದರೂ ಕೂಡ ಉಡುಪಿಯ ಈ ಒಂದು ಉಡುಪಿ ಹೆಲ್ಪ್ ಲೈನ್ಗೆ ಕರೆ ಮಾಡಿ ಅವರಿಗೆ ಒಂದು ತಿಳಿಸುವಂತಹ ಪ್ರಯತ್ನ ಮಾಡಿ. ನಾಡ್ದು 11ನೇ ತಾರೀಕು ಅವರದ ಅಧಿಕೃತವಾದಂತಹ ಒಂದು ಸಂಸ್ಥೆಗೆ ಹಾಗೂ ಅದರ ಒಂದು ಕಾರ್ಯಕ್ಕೆ, ಉಡುಪಿ ಹೆಲ್ಪ್ ಲೈನ್ ಅನ್ನುವಂತಹ ಕಾರ್ಯ ಏನಿದೆ ಅದಕ್ಕೆ ಒಂದು ಚಾಲನೆ ಸಿಗುತ್ತೆ. ಅದರ ಮೂಲಕ ಇನ್ನಷ್ಟು ಅದು ಹೆಮ್ಮರವಾಗಿ ಬೆಳೆಯಲಿ, ಬಡ ಜನರಿಗೆ ಹೆಲ್ಪ್ ಆಗಲಿ ಅನ್ನೋದೇ ನಮ್ಮ ಆಶಯ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.